ಸೈನ್ಯದ ಹೆಸರಲ್ಲಿ ವಂಚನೆ ಮಾಡಿರುವಂಥದ್ದು. ಇಂತಹ ಕರೆಗಳು ಇಲ್ಲಿನ ಉದ್ಯಮಿಗಳಿಗೂ ಕೂಡ ಬಂದಿರಬಹುದು ಅಥವಾ ಇನ್ನು ಮುಂದಕ್ಕೂ ಬರುವಂತಹ ಸಾಧ್ಯತೆಗಳಿದೆ. ಟ್ರೂ ಕಾಲರಲ್ಲಿ ಮತ್ತೆ ನಾವು ಅದನ್ನು ವೆರಿಫೈ ಬೇರೆಯವರಲ್ಲಿ ಮಾಡುವಾಗಲೂ ಅದು ಬರ್ತದೆ, ಇಂಡಿಯನ್ ಆರ್ಮಿ ಆಫೀಸರ್ ಅಂತಲೇ ಬರ್ತದೆ. ಅದರಲ್ಲಿ GST ಕೂಡ ಉಂಟು, ಪರ್ಫೆಕ್ಟ್ ಎವ್ರಿ ಮಂತ್ ಪೇ ಮಾಡುವಂಥ ಒಂದು GST ಇದು. ಹಾಗಿರುವಾಗ ನಮಗೆ ಅದರಲ್ಲಿ ಸಂಶಯ ಬರುವಂಥದ್ದು ಯಾವುದೂ ನಡೀಲಿಲ್ಲ. ರೆಕಾರ್ಡ್ ಆಗುವಂಥ ಕಾಲುಗಳೇ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಸರ್ಪ್ರೈಸ್. RBI ಅಂಡರಲ್ಲಿ ಬರುವಂಥ ಬ್ಯಾಂಕ್ಗಳು ಈ ರೀತಿ ಹೇಗೆ ವರ್ತಿಸ್ತಾ ಇದ್ದಾವೆ. ಲಾರಿ ಹೊರಟು ಕಣ್ಣೂರಿಗೆ ಮುಟ್ಟಿದೆ ಇದೆಲ್ಲ ನಡೆಯುವಾಗ. ಇಲ್ಲಿಟ್ರೇಟ್ ಅಲ್ಲ, ಒಳ್ಳೆ ಎಜುಕೇಟೆಡ್ ಜನರೇ ಇವರೆಲ್ಲ. ಸರ್, ನಾವು ಗಡಿಯಲ್ಲಿ ಕಾಯುವಂಥ ಯೋಧರು, ನಮಗೆ ಯಾರಿಗಾದರೂ ಮೋಸ ಮಾಡಿದರೆ ಸರ್ ನಾವು ಬದುಕಲಿಕ್ಕೆ ಉಂಟ ಸರ್. ನಿಮ್ಮಂಥವ್ರಿಗೆ ಮೋಸ ಮಾಡಿದರೆ ನಮ್ಮನ್ನು ಒಬ್ಬ ಗುಂಡೊಡೆದು ಸಾಯಿಸ್ಬೋದು ಸರ್. ಇವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಒಬ್ಬರಿಗೆ ಫೋನ್ ಕೂಡ ಮಾಡಿ ಕೇಳಿದರು. ಅವರು ಹೇಳಿದರು ಇಲ್ಲ ಮರೆ ಅದು ಫ್ರಾಡೇ ಅಂತ ಹೇಳಿದರು. 1 ವರ್ಷದಲ್ಲಿ 1.5 ಕೋಟಿ ರೂಪಾಯಿ ಅವನ ಇನ್ಕಮ್. ಫೋನ್ ನಂಬರ್ ಇವತ್ತು ನಾನು ನೋಡ್ತೇನೆ, ಇವತ್ತೇ ಆ್ಯಕ್ಟಿವ್ ಉಂಟದು. ಇಲ್ಲಿಯವರೆಗೂ ಅದರ ಮೇಲೆ ಏನು ಆ್ಯಕ್ಷನ್ ಆದದ್ದು ಕಾಣ್ತಾ ಇಲ್ಲ ನನಗೆ. ಅವರು ಎಂತ ಹೇಳಿದರು ಅಂತ ಹೇಳಿದರೆ, ನಿಮಗೆ ಫೈನಾನ್ಷಿಯಲಿ ಅಥವಾ ಫೈನಾನ್ಷಿಯಲ್ ಲಾಸ್ ಅಥವಾ ಎಸೆಟ್ ಲಾಸ್ ಆಗದೇ ಇದ್ದರೆ ನೀವೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಕ್ಕಿಲ್ಲ, ಆಗುವುದಿಲ್ಲ ಅಂತ ಹೇಳಿದರು. ನನ್ನ ಲೆಕ್ಕದಲ್ಲಿ ತಿಂಗಳಿಗೆ 10 ಕೋಟಿಗಿಂತ ಮೇಲೆ ಇದರಿಂದ ಹಣ ಹೋಗ್ತಾ ಉಂಟು. ಶ್ರೀಕಾಂತ್ ಅನ್ನುವಂಥ ಒಂದು ವ್ಯಕ್ತಿ ಉಂಟಲ್ಲ, ಈ ವ್ಯಕ್ತಿ ಆರ್ಮಿಯಲ್ಲಿ ದುಡಿತಾ ಇದ್ದಾನೆ. ಅವರು ದುಡಿತಾ ಇರುವವರಿಗೆ ಅವರ ಪರ್ಸನಲ್ ರೆಪ್ಯುಟೇಷನ್ ಕೂಡ ಕಡಿಮೆ ಆಗ್ತದೆ. ಮನುಷ್ಯರ ಮಾನಸಿಕ ಇದನ್ನು ಸೈಕಾಲಜಿ ಸ್ಟಡಿ ಮಾಡಿದ್ದಾರೆ ಅಂತ ಹೇಳಿದರೆ, ನಾವೊಂದು ಮೆಟೀರಿಯಲನ್ನು ರೆಡಿ ಮಾಡಿದ ಮೇಲೆ ನಮಗೆ ಒಂದೇ ಆಸೆ ಇರುವುದು ಅಂತ ಹೇಳಿದರೆ, ನಾವು ಇನ್ವೆಸ್ಟ್ ಮಾಡಿದ ಹಣ ಬರಲಿ ಅಂತ. ಇನ್ನು ಯಾರಾದರೂ ಒಬ್ಬ ಆರ್ಮಿಯವನೇ ಬಂದರೂ ಕೂಡ ಇವನು ನಿಜವಾದ ಆರ್ಮಿಯವನೋ ಅನ್ನುವಂಥ ಅವನು ತಿಳ್ಕೊಂಡೆ ನಾವು ಇನ್ನೂ ಅವನಿಗೆ ನಮಸ್ಕಾರ ಕೊಡಬೇಕಷ್ಟೇ. ಅಲ್ಲಿವರೆಗೆ ಬಂದಿದೆ. ಈಗ ಹೆಚ್ಚಾಗಿ ಬರುವಂಥದ್ದು ಆರ್ಮಿ, CBI, ಪೊಲೀಸ್ ಡಿಪಾರ್ಟ್ಮೆಂಟ್, NIA, ED ಇಂಥ ಹೆಸರಲ್ಲಿ ಬರುವಂಥದ್ದು. ದಿನ ನಾವು ಹೆದರಿ ಬದುಕುವಂಥ ಪರಿಸ್ಥಿತಿ ಅಲ್ಲ. ಆನ್ಲೈನ್ ವಂಚನೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಾಮಾನ್ಯ ಸಂಗತಿ ಎನ್ನುವ ಹಾಗೆ ಬಹಳಷ್ಟು ಆನ್ಲೈನ್ ಫ್ರಾಡ್ ಕೇಸುಗಳು ನಡೀತಾ ಇದೆ. ವಂಚನೆಗೆ ಒಳಗಾಗ್ತಾ ಇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಇನ್ನು ಆನ್ಲೈನ್ ವಂಚಕರು ಕೂಡ ದಿನಕ್ಕೊಂದು ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ, ಈ ಜನರನ್ನು ಈ ಒಂದು ಮಾಯಾ ವಂಚನಾ ಜಾಲದೊಳಗೆ ಸಿಲುಕಿಸಬೇಕು ಅನ್ನುವಂಥದ್ದು. ಆದರೆ ದುರದೃಷ್ಟ ಏನು ಅಂತ ಹೇಳಿದರೆ, ನಮ್ಮ ದೇಶದ ಒಂದಷ್ಟು ಸಂಸ್ಥೆಗಳು, ಅಂದರೆ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ತನಿಖಾ ಸಂಸ್ಥೆಗಳಾಗಿರ್ಬೋದು ಅಥವಾ ಸೈನ್ಯ ಆಗಿರ್ಬೋದು, ಇಂತಹ ಸಂಸ್ಥೆಗಳ ಹೆಸರನ್ನು ಹೇಳಿಕೊಂಡು ವಂಚನೆ ಮಾಡುವಂತಹ ಬಹಳ ದೊಡ್ಡ ಜಾಲ ಈಗಾಗಲೇ ಸಕ್ರಿಯ ಆಗಿರುವಂಥದ್ದು. ಅನೇಕ ಮಂದಿ ಈ ಬಗ್ಗೆ ಮೋಸಕ್ಕೆ ಒಳಗಾಗಿದ್ದಾರೆ. ಸುದ್ದಿ ನ್ಯೂಸ್ ಕೂಡ ಇಂತಹ ಅನೇಕ ಒಂದು ವಂಚನೆಯ ಪ್ರಕರಣಗಳನ್ನು ಸಾರ್ವಜನಿಕರ ಮುಂದೆ ತೆರೆದಿಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಬಹುಶಃ ಇವತ್ತು ಕೂಡ ಅಂತಹುದೇ ಒಂದು, ಅಂದರೆ ಬಹುಶಃ ಜನರು ಸಾಮಾನ್ಯವಾಗಿ ಇದೊಂದು ವಂಚನೆಯ ಜಾಲ ಅನ್ನುವಂಥದ್ದನ್ನು ಅರಿತುಕೊಳ್ಳುವುದಕ್ಕೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಆ ಸಮಯದೊಳಗೆ ಅವರು ಸಾಕಷ್ಟು ಹಣವನ್ನು ಕಳೆದುಕೊಳ್ಳುವಂತಹ ಒಂದು ಅಪಾಯ ಕೂಡ ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡಿದರೆ, ಸ್ವಲ್ಪ ಒಂದು ಸಮಯ ಪ್ರಜ್ಞೆಯನ್ನು ಮೆರೆದರೆ ವಂಚನೆಯಿಂದ ಪಾರಾಗಬಹುದು ಅನ್ನುವಂಥದ್ದಕ್ಕೆ ಮತ್ತೊಂದು ಉದಾಹರಣೆ. ಅಂದರೆ ಇಲ್ಲಿ ಸೈನ್ಯದ ಹೆಸರಲ್ಲಿ ವಂಚನೆ ಮಾಡಿರುವಂಥದ್ದು. ಸೊ ಏನು ವಂಚನೆ, ಏನು ಪ್ರಕರಣ ಎಲ್ಲವನ್ನು ಕೂಡ ಕೇಳೋಣ. ಸೊ ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ ಪುತ್ತೂರಿನ ಪ್ರಸಿದ್ಧ ಉದ್ಯಮಿ, ಅದೇ ರೀತಿ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ನ ಮಾಲಕರು, ಅನಿವಾಸಿ ಉದ್ಯಮಿಗಳು ಆಗಿರುವಂತಹ ಯತೀಶ್ ರೈ ಚೆಲ್ಯಡ್ಕ ಅವರು ಇರುವಂಥದ್ದು. ಸೊ ಅವರಿಗೆ ಸೈನ್ಯದ ಹೆಸರಲ್ಲಿ ಒಂದು ಕರೆ ಬರುತ್ತೆ, ಒಂದು ಕೆಲಸದ ಆರ್ಡ್ರನ್ನು ಕೊಡ್ತಾರೆ. ಆ ಬಳಿಕ ಆಗಿರುವಂಥದ್ದು ವಂಚನೆಯ ಪ್ರಯತ್ನ. ಆದರೆ ಅದೃಷ್ಟವಶಾತ್ ಇವರು ಎಚ್ಚೆತ್ತುಕೊಂಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಒಂದು ಸನ್ನಿವೇಶದಿಂದ ಇವರು ಪಾರಾಗಿದ್ದಾರೆ. ಸೊ ಹಾಗಿದ್ದಾಗ ಏನಿದು, ಯಾಕಂತ ಹೇಳಿದರೆ ಇಂತಹ ಕರೆಗಳು ಇಲ್ಲಿನ ಉದ್ಯಮಿಗಳಿಗೂ ಕೂಡ ಬಂದಿರಬಹುದು ಅಥವಾ ಇನ್ನು ಮುಂದಕ್ಕೂ ಬರುವಂತಹ ಸಾಧ್ಯತೆಗಳಿದೆ. ಸೊ ಹುಷಾರಾಗಿರಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಅವರೊಂದಷ್ಟು ಮಾಹಿತಿಯನ್ನು ಈಗ ಮಾಧ್ಯಮದ ಮೂಲಕ ಹಂಚಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಸೊ ಅವರಿಂದ ಡೀಟೇಲ್ ಆಗಿ ಕೇಳ್ತಾ ಹೋಗೋಣ. ಈ ಒಂದು ವಂಚನೆಯ ಜಾಲ ಹೇಗೆ ಆಪರೇಟ್ ಆಗುತ್ತೆ, ಹೇಗೆ ನಂಬಿಸ್ತಾರೆ, ಯಾವ ರೀತಿ ವಂಚನೆ ಮಾಡ್ತಾರೆ ಅನ್ನುವಂಥದ್ದನ್ನು. ಸೊ ಈಗ ಇವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಬಹಳಷ್ಟು ವಂಚನೆಯ ಒಂದು ಜಾಲವನ್ನು ನೋಡಿದ್ದೇವೆ. ಅನೇಕ ಪ್ರಕರಣಗಳನ್ನು, ಹೌಸ್ ಅರೆಸ್ಟ್ ಆಯಿತು, CBI ಹೆಸರಲ್ಲಿ ಕಾಲ್ ಆಯಿತು, ನಿಮ್ಮ ಮಗಳು ಸಿಕ್ಕಿ ಬಿದ್ದಿದ್ದಾರೆ, ಅವರ ಹೆಸರಲ್ಲಿ ದುಡ್ಡು ಮಾಡುವಂಥದ್ದಾಯಿತು. ಈಗ ನಿಮಗೆ ಆರ್ಡರ್ ಕೊಟ್ಟು, ಕೆಲಸದ ಒಂದು ಆರ್ಡರನ್ನು ಕೊಟ್ಟು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರಿ. ಹೇಗೆ, ಏನು ಅಂತ? ಇದು ವಂಚನೆ ಅಂತ ಹೇಳಿದರೆ, ನಮಗೆ ಒಂದು ಅಕ್ಟೋಬರ್ 7, 2024ಗೆ ಲಾಸ್ಟ್ ಮಂತ್ ಒಂದು ನಮ್ಮ ಜಸ್ಟ್ ಡಯಲ್ಲೆಲ್ಲ ರಿಜಿಸ್ಟರ್ ಆಗಿರುವಂಥ ಒಂದು ಕಂಪೆನಿ, ಇಲ್ಲಿಂದ ಒಂದು ಕಾಲ್ ನಮಗೆ ಜಸ್ಟ್ ಡಯಲ್ ಎಂಕ್ವೈರಿ ಮಾಡಿ ಒಂದು ಕಾಲ್ ಬರ್ತದೆ ನನಗೆ ಫಸ್ಟಿಗೆ, ಜಸ್ಟ್ ಡಯಲಿಂದಲೇ. ಅದು ಇಲ್ಲಿ ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಟ್ಟಿದ್ದೇನೆ. ಅದು ಮಾಡುವಾಗ ಒಂದು ಮಿಲಿಟ್ರಿ ಆರ್ಮಿ ಆಫೀಸರ್
ನನ್ನ ಹೆಸರು ಶ್ರೀಕಾಂತ್ ಸಿಂಗ್ ಅಂತೇಳಿ, ನಾನು ಆರ್ಮಿ ಆಫೀಸರು, ಮ್ಯಾಂಗ್ಳೂರು ಇನ್ಚಾರ್ಜ್ ಅಂತೇಳಿ ಇಂಟ್ರೊಡಕ್ಷನ್ ಮಾಡ್ತಾನೆ ಅವ. ಮಾಡಿಬಿಟ್ಟು ನನಗೆ ಏನನ್ನು ಹೇಳ್ತಾನೆ ಅಂತ ಹೇಳಿದರೆ, ಸರ್ ನಿಮ್ಮಲ್ಲಿ ಇದೆಯಾ ಸ್ಕಫೋಲ್ಡಿಂಗ್ ಮೆಟೀರಿಯಲ್ಸ್ ಇದೆಯಾ? ನಾನು ಕೇಳ್ತೇನೆ ಯಾವ ಮೆಟೀರಿಯಲ್ ನಿಮಗೆ ಬೇಕು ಅಂತ. ಫೋಟೋ ಕಳಿಸಿ ಅಂತ ಹೇಳ್ತೇನೆ. ಫೋಟೋ ಕೂಡ ಶೇರ್ ಮಾಡ್ತಾನೆ. ಫ್ರೇಮ್ ನಾವು ಮಾಡುವಂಥ ಕೆಲಸಗಳೇ. ಅದಕ್ಕೆ ನಾನು ಹೇಳಿದೆ ನಮ್ಮಲ್ಲಿ ಇದೆ, ಪರವಾಗಿಲ್ಲ ಕಳಿಸುವ ಅಥವಾ ಇದು ನಿಮಗೆ ಕೊಡುವ ಅಂತ ಹೇಳಿದೆ. ಮತ್ತು ನಾನು ಮಾತಾಡಿ ಹೇಳಿದೆ ಅದಕ್ಕೆ ರೇಟ್ ಇದೆಲ್ಲ ಮಾತಾಡುವಾಗ ನನ್ನ ಮ್ಯಾನೇಜರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಮ್ಯಾನೇಜರಿಗೆ ನಾನು ಮ್ಯಾನೇಜರ್ನ ಕಾಂಟ್ಯಾಕ್ಟ್ ನಂಬರನ್ನು ಶೇರ್ ಮಾಡಿದೆ. ಅಲ್ಲಿಂದ ಅವರಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ರೇಟಿನ ಒಂದು ಡಿಸ್ಕಷನ್ ಎಲ್ಲ ನಡೆದು ಅದರಲ್ಲಿ ಏನಾಯಿತು ಅಂದರೆ ಆಗ ನೆಗೋಷಿಯೇಷನ್ ಕೂಡ ಮಾಡಿದವ. ಈಗ ರೇಟ್ ಮಾತಾಡುವಂಥದ್ದು ಇರ್ತದೆ. ಈಗ ಒಂದು ಸ್ಕ್ಯಾಮ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಒಪ್ಕೊಳ್ತಾನೆ. ಇದಂಥದ್ದಲ್ಲ, ಆ ಬಿಸ್ನೆಸ್ಸನ್ನು ಅಷ್ಟು ಪರ್ಫೆಕ್ಷನಾಗಿ ಮಾಡ್ತಾನೆ ಅವ. ಎಲ್ಲ ಡಿಸ್ಕೌಂಟ್ ಅದೆಲ್ಲ ಅಗ್ರಿಮೆಂಟ್ ಬಂತು. ನಾವು ಹೇಳಿದೆವು ಕೆಲಸ ಮಾಡಬೇಕಿದ್ರೆ ನಮಗೆ ವರ್ಕ್ ಆರ್ಡ್ರ್ ಬೇಕು, ಪ್ಲಸ್ ಅಡ್ವಾನ್ಸ್ ಬೇಕು. ನಮ್ಮದೊಂದು ಕಂಡೀಷನ್ ಇದೆ, ನಾವು ಕೊಟೇಶನ್ ಕಳಿಸ್ತೇವೆ ಅಂತ. ಕೊಟೇಶನ್ ಕಳಿಸ್ಲಿಕ್ಕೆ ಅವ್ನು ಮೇಲ್ ID ಅದು ಇದೆಲ್ಲ ಕಳಿಸಿದ ಮೇಲೆ ವರ್ಕ್ ಆರ್ಡ್ರ್ ಬರ್ತದೆ ನಮಗೆ. ವರ್ಕ್ ಆರ್ಡ್ರ್ ಬರುವಾಗ ನಾವೆಂತ ಹೇಳ್ತೇವೆ ಅಂತ ಹೇಳಿದರೆ, ಈಗ ನಮಗೆ ವರ್ಕ್ ಆರ್ಡರ್ ಬರುವಾಗ ಅದರಲ್ಲಿ ಸ್ವಲ್ಪ ಎರರ್ ಇರ್ತದೆ. ಈ ಎರರನ್ನು ಕರೆಕ್ಷನ್ ಮಾಡಿಕೊಡಿ ಅಂತ ಹೇಳ್ತೇವೆ. ಇದು ಯಾಕೆ ಎರರ್ ಬಂದಿದೆ ಅಂತ ಕೇಳ್ತೇವೆ. ಟೈಪೋ ಎರರ್ಸ್. ಅದನ್ನು ಅವನು ಸರಿ ಮಾಡಿ ಮತ್ತೆ ಕಳಿಸ್ತಾನೆ. ಮತ್ತು ನಾವು ಈ ಕೆಲಸ ಮಾಡೋದಕ್ಕೆ ಮೊದಲೇ ಇದರಲ್ಲಿ ಬಂದಂಥ ವರ್ಕ್ ಆರ್ಡರಲ್ಲಿರುವಂಥ ಅಡ್ರೆಸ್, GST ಟಿನ್ನನ್ನೆಲ್ಲ ಚೆಕ್ ಮಾಡುವಾಗ ಅದು ರಿಯಲ್ ಆಗಿ ವೆರಿಫೈ ಮಾಡಿದೆವು ನಾವು. ವೆರಿಫೈ ಮಾಡೋ ಅದೆಲ್ಲ ಉಂಟು. ಫಸ್ಟಿಗೆ ಬಂದ ಕೂಡಲೇ ಇವನ ಫೋನ್ ನಂಬರ್ ಬಂದ ಕೂಡಲೇ ಫೋನ್ ನಂಬರನ್ನು ಕೂಡ ವೆರಿಫೈ ಮಾಡೋಲ್ಲಿ ಬರ್ತದೆ. ಈಗ ಇಲ್ಲಿ ಸ್ಕ್ರೀನ್ಶಾಟ್ ನಾವು ತೆಗೆದಿಟ್ಟಿದ್ದೇವೆ. ಅದರಲ್ಲಿ ಬರುವಂಥದ್ದು ಏನು ಗೊತ್ತಾ, ಟ್ರೂ ಕಾಲರಲ್ಲಿ ಮತ್ತು ನಾವು ಅದನ್ನು ವೆರಿಫೈ ಬೇರೆಯವರಲ್ಲಿ ಮಾಡುವಾಗಲೂ ಅದು ಬರ್ತದೆ. ಇಂಡಿಯನ್ ಆರ್ಮಿ ಆಫೀಸರ್ ಅಂತಲೇ ಬರ್ತದೆ ಅದರಲ್ಲಿ. ಅವನ ಇದರಲ್ಲಿ ಇದೀಗ ಒಂದು DPಯಲ್ಲಿ ಅವನ ಮೊಬೈಲ್ ನಂಬರ್ ಟ್ರೂ ಕಾಲರಲ್ಲಿ ನೋಡುವಾಗ ಅದು ಅಷ್ಟು ಚೆನ್ನಾಗಿ ಬರ್ತದೆ. ಒಂದು ಅದು ಇಲ್ಲಿ ತೆಗೆದಿಟ್ಟಿದೆ ನಾವು. ಈಗ ಒಂದು ಇದು ಫಸ್ಟ್ ಚಾಟಿಂಗ್ ಇದು ಈ ರೀತಿ ಬರ್ತದೆ. ಒಂದು ಇದರಲ್ಲಿ DPಯಲ್ಲೆಲ್ಲ ನೋಡಿದರೆ ನೀವು ಈ ರೀತಿಯಲ್ಲಿ ಉಂಟು, ಒಂದು ಇದು ಮಾಡಿ. ಮತ್ತು ಈ ಚಾಟಿಂಗ್ ಎಲ್ಲ ಈಗ ಈ ರೀತಿಯಲ್ಲಿ ಬರ್ತದೆ. ಅದಾದಮೇಲೆ ನಾವು ವರ್ಕ್ ಆರ್ಡ್ರ್ ಬಂತು. ನಾವು GST ನಂಬರನ್ನೆಲ್ಲ ಪರಿಶೀಲಿಸಿದೆವು. ನಾವು ವರ್ಕ್ ಆರ್ಡ್ರಲ್ಲಿ ಇದೆ ನೋಡಿ, ನಿಮಗೆ ಬೇಕಿದ್ರೆ ಇದನ್ನು ಇದು ಮಾಡ್ಬೋದು. ನೋಡೋದಿದ್ರೆ ಅಷ್ಟು ಡಿಫೆನ್ಸ್ ಇದೆಲ್ಲ ಅಷ್ಟು ಕ್ಲಿಯರಾಗಿ ಉಂಟು. ಅದರ ಲೋಗೋ, ಸೀಲ್ ಯಾವುದರಲ್ಲಿ ನಿಮಗೆ ಸಂಶಯ ಬರುವಂಥದ್ದಿಲ್ಲ. ಮತ್ತು GSTಯನ್ನು ವೆರಿಫೈ ಮಾಡುವಾಗ ಅದು ಆರ್ಮಿ ಸ್ಟೋರ್ ಅಂತಲೇ ಬರ್ತದೆ. ಆರ್ಮಿ ಸ್ಟೋರ್ ಉಂಟು ಕೂಡ. ಆ ಕಣ್ಣೂರ ಅಡ್ರೆಸ್ಸಲ್ಲಿ ನೋಡಿದರೆ ಲೊಕೇಶನ್ ಚೆಕ್ ಮಾಡಿದರೆ ಅಲ್ಲಿ ಆರ್ಮಿ ಸ್ಟೋರ್ ಅಂತ ನಿಮಗೆ ಕಾಣಿಸ್ತದೆ. ಅದು ಉಂಟು. GST ಕೂಡ ಉಂಟು. ಅದು ಪರ್ಫೆಕ್ಟ್ ಎವ್ರಿ ಮಂತ್ ಪೇ ಮಾಡುವಂಥ ಒಂದು GST ಇದು. ಹಾಗಿರುವಾಗ ನಮಗೆ ಅದರಲ್ಲಿ ಸಂಶಯ ಬರುವಂಥದ್ದು ಯಾವುದೂ ನಡೀಲಿಲ್ಲ. ವರ್ಕ್ ಆರ್ಡ್ರಲ್ಲಿ ಇಲ್ಲ ಯಾವುದು ಡೌಟ್ ಬರುವ ವರ್ಕ್ ಆರ್ಡ್ರಲ್ಲಿ ಯಾವುದೂ ಡೌಟ್ ಬರುವಂಥದ್ದಿಲ್ಲ. ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಎಂತ ಮಾಡ್ತೇವೆ ಅಂತ ಹೇಳಿದರೆ ಪೇಮೆಂಟ್ ಸಿಸ್ಟಮ್ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ವರ್ಕ್ ಅಂತ ಹೇಳೋದು. ಇಲ್ಲದ್ರೆ ನಾವು ಅವರಿಗೆ ಬೇರೆ ಪರ್ಫಾರ್ಮೆನ್ಸ್ ಬಾಂಡ್ ಇಂಥದ್ದೆಲ್ಲ ಕೊಟ್ಟರೆ ಅದರ ಮೇಲೆ ಅಡ್ವಾನ್ಸ್ ಕೊಡ್ತಾರೆ. ಅದು ಇನ್ನೊಂದು ರೀತಿಯ ಒಂದು ಟೆಂಡರಿಂಗ್ ಪ್ರೋಸೆಸ್. ಇದು ಆಯಿತು. ಕೆಲಸಗಳು ನಡೀತಾ ಇದ್ದಾವೆ. ಇದು ಈಗ ನೋಡಿ ಆಲ್ಮೋಸ್ಟ್ 1.5 ತಿಂಗಳಾಯಿತು ಇವತ್ತು ಮೊನ್ನೆಗೆ. ಇದು 1.5 ತಿಂಗಳಿಂದ ಅವನು ಒಂದೇ ನಂಬರಿಂದ ಒಂದು DP ಚೇಂಜ್ ಮಾಡದೆ ಎನಿ ಟೈಮ್ ನಾವು ಕಾಲ್ ಮಾಡಿದರೂ ರಿಸೀವ್ ಮಾಡ್ತಾರೆ. ಅಂದರೆ 1.5 ತಿಂಗಳಿಂದ ಅವನ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ವೋ, ಆ ನಂಬರ್ ಬ್ಯಾನ್ ಆಗಲಿಲ್ವೋ, ಅಲ್ಲ ಅದರಲ್ಲಿ ಬೇರೆ ಏನಾದರೂ ಅವರ ಟೆಕ್ನಾಲಜಿ ಉಂಟು ನನಗೊಂದು ಅರ್ಥ ಆಗ್ತಾಯಿಲ್ಲ. ಅದು ಕೂಡ ಕೆಲವರೆಲ್ಲ ಮಾಡೋದು ಇಂಟರ್ನೆಟ್ ಕಾಲ್. ಇದು ಇಂಟರ್ನೆಟ್ ಕಾಲ್ ಅಲ್ಲ, ವಾಟ್ಸಪ್ ಕಾಲ್ ಮಾಡ್ತಾರೆ. ವಾಟ್ಸಪ್ ಕಾಲು ಅಲ್ಲ, ಡೈರೆಕ್ಟ್ ಕಾಲ್ಗಳಿದು, ರೆಕಾರ್ಡ್ ಆಗುವಂಥ ಕಾಲ್ಗಳೇ. ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಸರ್ಪ್ರೈಸ್. ಮತ್ತು ಇದು ನಾವು ಈಗ ಡೆಲಿವರಿ ಟೈಮ್ ಬಂತು. ಈಗ ಅಂದರೆ ನೀವು ಕೆಲಸ ಪ್ರಾರಂಭ ಮಾಡಿದ್ರಿ, ಅವರ ಈ ಆರ್ಡರ್ನ ನಂಬಿಕೊಂಡು ನೀವು ವರ್ಕ್ ಸ್ಟಾರ್ಟ್ ಮಾಡಿದ್ರಿ ನಿಮ್ಮದು? ಹೌದೌದು, ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿ ಆಯಿತು. ವರ್ಕ್ ಕಂಪ್ಲೀಷನು ಆಯಿತು. ಒಂದು ಕಂಡೀಷನ್ ಎಂತ ಅಂತ ಹೇಳಿದರೆ, ಈಗ ಬೇರೆ ಕಂಪನಿಗಳೆಲ್ಲ 1 ತಿಂಗಳು ಟೈಮ್ ತಗೊಳ್ತವೆ. ಪೇಮೆಂಟ್ ಆದಮೇಲೆ, ಬಿಲ್ ಎಲ್ಲ ರೈಸ್ ಆದಮೇಲೆ, ಡೆಲಿವರಿ ಆದಮೇಲೆ. ಇವೊಂದು ಹಾಗೆಲ್ಲ, ನಮ್ಮ ಗೇಟ್ ಎಂಟ್ರಿ ಆಗೋದಕ್ಕೆ ಮೊದಲು ನಿಮ್ಮ ಪೇಮೆಂಟ್ ಕ್ಲಿಯರ್ ಮಾಡ್ತೇವೆ ನಾವು. ನೀವು ಅದರ ಬಗ್ಗೆ ಟೆನ್ಷನ್ನೇ ಬೇಡ, ಅದು ನನ್ನ ಜವಾಬ್ದಾರಿ ಅಂತ. ಇಷ್ಟು ಜವಾಬ್ದಾರಿ ಹೇಳಿದ ಮೇಲೆ ಮತ್ತೆ ಡೌಟ್ ಬರುವುದೇ ಇಲ್ಲ ಅಲ್ಲ. ಸರಿ, ನಮ್ಮ ಮತ್ತೆ ನಾರ್ಮಲ್ ಕೆಲಸ. ನಾವೀಗ ಒಂದು 25 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೇವಲ್ಲ, ಇದು ನಮಗೆ ಅದೊಂದು ನಾರ್ಮಲ್ ಕೆಲಸ ಮಾಡಿ ಕೊಡುವುದು, ಹಣವನ್ನು ತಗೊಳ್ಳೋದು ನಾರ್ಮಲ್ ಪ್ರೋಸೆಸ್ ಅದು. ಸರಿ. ಮತ್ತು ಈ ಡಿಫೆನ್ಸ್ ಮಿನಿಸ್ಟ್ರಿ ಅಂತ ಹೇಳಿದ ಮೇಲೆ ಅದರಲ್ಲಿ ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ. ನೀವು ನೋಡಿದರೆ ಲೋಗೋ ಹೌದು ದೇಶದ ಸಂಸ್ಥೆ, ಮತ್ತು ಅಲ್ಲಿ ಮಾತನಾಡುವವನಿಗೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಪ್ರತಿ ಸಲ ಎಷ್ಟು ದೇಶ ಪ್ರೇಮದ ಭಾವನೆಗಳನ್ನು ನಮ್ಮಲ್ಲಿ ಮೂಡಿಸ್ತಾ ಇದ್ದ ಅಂತ ಹೇಳಿದರೆ, ಫೋನ್ ಮಾಡಿದ ಕೂಡಲೇ ಭಾರತ್ ಮಾತಾ ಕಿ ಜೈ, ಇಲ್ಲದ್ರೆ ಜೈ ಹಿಂದ್, ಮತ್ತು ಫೋನ್ ಇಡುವಾಗಲೂ ಹಾಗೆ ಜೈ ಹಿಂದ್, ಇಂಥದ್ದೆಲ್ಲ ಮಾತು ಆಡಿಕೊಂಡು ನಾವು ಬಾರ್ಡರ್ ಸೆಕ್ಯೂರಿಟಿಯವರು, ನಾವು ಹಾಗೆ ಇದ್ದೇವೆ ಹೀಗಿದ್ದೇವೆ ಅನ್ನುವಂಥ ನಮ್ಮ ಫಸ್ಟ್ ಇದ್ದರೆ ನಮ್ಮನ್ನು ಬ್ರೈನ್ ವಾಶ್ ಮಾಡಿಕೊಂಡೇ ಬಂದಿದ್ದಾನೆ ಇವನ ವಿಷಯ. 1 ತಿಂಗಳಲ್ಲಿ ಶ್ರಮಪಟ್ಟದ್ದು 7.5 ಲಕ್ಷ ರೂಪಾಯಿಗೆ. ಅಂದರೆ ಅವನಿಗೆ ಬೇಕಾದ್ದು 3.5 ಲಕ್ಷ. ಅದರ ಸ್ಟೋರಿ ಮತ್ತೆ ಹೇಳ್ತೇನೆ ನಾನು. ಇದೆಲ್ಲ ಇಷ್ಟು ಬಂತು ಇಲ್ಲಿ ಮೆಟೀರಿಯಲ್ ಡೆಲಿವರಿವರೆಗೆ.
ಡೆಲಿವರಿ ದಿವಸ ಬಂದಾಗ ನಾವು ಅವನಿಗೆ ಫೋಟೋ ಕಳಿಸಿದೆವು. ಅದಕ್ಕೆ ಮೊದಲು ಫೋಟೋ ಪ್ರೋಗ್ರೆಸ್ ಇದು ಕಳಿಸ್ತಾ ಇದ್ದೆವು. ಪೇಂಟ್ ಕೇಳಿದೆವು, ಯಾವ ಪೇಂಟ್ ಬೇಕು ನಿಮಗೆ, ಆರ್ಮಿಗೆ ಏನಾದರೂ ಸ್ಪೆಷಲ್ ಪೇಂಟ್ ಉಂಟಂತ ಎಲ್ಲ ಆಗಿದೆ. ಅದಾದಮೇಲೆ ಈ ಡೆಲಿವರಿ ದಿವಸ ಬಂದಾಗ ಫೋಟೋ ಕಳಿಸುವಾಗ ಹೇಳಿದರೆ ನಮಗೆ ಪೇಮೆಂಟ್ ಮಾಡಿ ಅಂತ ಹೇಳಿದೆವು. ನಾವೀಗ ಡೆಲಿವರಿ ಇಲ್ಲಿಂದ ಲಾರಿ ಮೂವ್ ಆಗಬೇಕಾದ್ರೆ ಪೇಮೆಂಟ್ ಮಾಡಬೇಕು ಅಂತ. ಸರಿ, ಪೇಮೆಂಟ್ ಮಾಡುವ. ಲೋಡ್ ಮಾಡಿ ಕೂಡ ಆಗಿದೆ ಗೂಡ್ಸು ಆರ್ಡರ್ ಬಂದು ಲೋಡ್ ಮಾಡಿ ಆಗಿದೆ. ಲೋಡಿದ್ದು ಫೋಟೋ ಕಳಿಸಲಿಕ್ಕೆ ಹೇಳಿದ, ಲೋಡ್ ಮಾಡಿ ಮಾಡ್ತಾ ಇರುವಂಥ ನೀವು ಫೋಟೋ ಕಳಿಸಿ ಪೇಮೆಂಟಿದ್ದು ಪ್ರೋಸೆಸ್ ಮಾಡುವ ಅಂತ. ನಾವೆಲ್ಲ ಫೋಟೋ ಎಲ್ಲ ಕಳಿಸಿದೆವು. ಪೇಮೆಂಟಿಗೆ ಆಗುವಾಗ ಫಸ್ಟಿಗೆ ಏನು ಹೇಳಿದ ಅಂತ ಹೇಳಿದರೆ, ನೀವು ನಮ್ಮ ಅಕೌಂಟನ್ನು ಬೆನಿಫಿಷಿಯರಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ. ಅದಕ್ಕೆ ನಾವು ಮಾಡಬೇಕು ಅಂತ. ಅದಕ್ಕೆ ನಾವು ಕೇಳಿದೆವು, ಹೌದು ಈಗ ಹಣ ಕೊಡುವವರು ನೀವು, ನಾರ್ಮಲ್ ಬ್ಯಾಂಕಿಂಗ್ ಪ್ರೋಸೆಸ್ ಸೇಮ್ ಅಲ್ಲ, ಹಣ ಯಾರಿಗೆ ಆಗಬೇಕು ಅವರಿಗೆ ಬೆನಿಫಿಷಿಯರಿ ಕ್ರಿಯೇಟ್ ಮಾಡೋದು, ನಿಮ್ಮ ಬೆನಿಫಿಷಿಯರಿ ನಾವು ಯಾಕೆ ಕ್ರಿಯೇಟ್ ಮಾಡೋದು? ಇಲ್ಲ, ಇದು ಆರ್ಮಿದು ಸಿಸ್ಟಮ್, ನೀವು ಇಲ್ಲಿವರೆಗೆ ನಮ್ಮ ಆರ್ಮಿ ಇದರಲ್ಲಿ ರಿಜಿಸ್ಟರ್ ಆದ ವೆಂಡರ್ ಅಲ್ಲ, ನೀವು ಫಸ್ಟ್ ಟೈಮ್ ಇದು ಡೀಲಿಂಗ್ ಮಾಡುವಂಥ ಸಂದರ್ಭ, ಇದು ನಮ್ಮದೊಂದು ಪ್ರೋಸೆಸ್ ಅಂತ ಹೇಳಿದ. ಸರಿ, ಬೆನಿಫಿಷಿಯರಿ ಕ್ರಿಯೇಟ್ ಮಾಡೋದಕ್ಕೆ ನಮಗೇನು ದೊಡ್ಡ ವಿಷಯ ಅಲ್ಲ, ನಾವು ಬೆನಿಫಿಷಿಯರಿ ಕ್ರಿಯೇಟ್ ಮಾಡಿದೆವು. ಮಾಡಿದ ಕೂಡಲೇ ಹೇಳಿದ, ಈಗ ನಾನೊಂದು 5 ರೂಪಾಯಿ ನೀವು ಹಾಕಿ ನಮಗೆ, ನಾವು ನಿಮಗೆ 10 ರೂಪಾಯಿ ಹಾಕ್ತೇವೆ ಅಂತ. ಬೆನಿಫಿಷಿಯರಿ ಆ್ಯಡ್ ಮಾಡಲಿಕ್ಕೆ ಅಕೌಂಟ್ ಕೂಡ ಅದು ಆರ್ಮಿ ಹೆಸರಲ್ಲಿ ಉಂಟು. ಅದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ನಾವೀಗ ಇಲ್ಲಿ ನೋಡಿ, ಅದು ಕೂಡ ನ್ಯಾಷನಲೈಸ್ ಬ್ಯಾಂಕಲ್ಲೇ ಇರುವಂಥದ್ದು ಅಕೌಂಟ್ಗಳು. ಅದನ್ನು ನೀವು ಆರ್ಮಿ ಅಕೌಂಟ್ ಡೀಟೇಲ್ಸ್ ಅಂತಲೇ ಇರುವುದು. ಅದರ ಫಸ್ಟ್ ಬರುವುದು ಆರ್ಮಿ ಅಕೌಂಟ್ ಡೀಟೇಲ್ಸ್, ಡಿಫೆನ್ಸ್ ಅಕೌಂಟ್ ಎ ಕೆನರಾ ಬ್ಯಾಂಕಲ್ಲಿ ಇರುವಂಥದ್ದು, ಡಿಫೆನ್ಸ್ ಅಕೌಂಟ್ ಬಿ ಅದು ಕೆನರಾ ಬ್ಯಾಂಕಲ್ಲೇ ಉಂಟು, ಮತ್ತೊಂದು ಅಕೌಂಟು ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ ಉಂಟು, ಅದು ಡಿಫೆನ್ಸ್ ಅಕೌಂಟ್ ಸಿ ಅಂತ ಉಂಟು. ಈಗ ಡಿಫೆನ್ಸಿನ ಮತ್ತು ಅಕೌಂಟ್ ಕೂಡ ನಮಗೆ ಡೌಟ್ ಬರುವುದಿಲ್ಲ. ಈಗ ಪರ್ಸನಲ್ ಅಲ್ಲ, ಇದು ಡಿಫೆನ್ಸ್ ಬರುವುದಿಲ್ಲ. ಡಿಫೆನ್ಸ್ ಫಸ್ಟಿಗೆ ನೋಡೋ ಬರುವುದಿಲ್ಲ. ಈಗ ಅವ್ರದ್ದು ಬೇರೆ ಏನಾದರೂ ಇರ್ಬೋದು ಡಿಫೆನ್ಸಿನವ್ರದ್ದು. ಫಸ್ಟ್ ಡಿಫೆನ್ಸ್ ಅಕೌಂಟ್ ಎ ಬಿ ಸಿ ಅಂತ ಇರುವಾಗ ನಮಗೆ ಕೂಡ ಡೌಟ್ ಬರೋದು, ಅದು ನ್ಯಾಷನಲೈಸ್ ಬ್ಯಾಂಕಲ್ಲೇ ಉಂಟು. ಈಗ ಒಬ್ಬ ಸಾಮಾನ್ಯವಾದಂಥ ಒಬ್ಬ ಮನುಷ್ಯ ಇಂಡಿವಿಜುವಲ್ ಅಕೌಂಟ್ ಇರಲಿ ಅಥವಾ ಕರೆಂಟ್ ಅಕೌಂಟ್ ಕಂಪನಿ ಅಕೌಂಟ್ ತೆಗೆಯುವುದಿದ್ದರೂ ಅವನಿಗೆ ಹಲವಾರು ರೀತಿಯ ಡಾಕ್ಯುಮೆಂಟನ್ನು ಕೇಳ್ತಾರೆ. GST ರಿಜಿಸ್ಟ್ರೇಷನ್ ಬೇಕು, ಅವನ ಅಡ್ರೆಸ್ ಪ್ರೂಫ್ ಬೇಕು, ಎಲ್ಲಿದ್ದಾನೆ ಅಂತ, ಆಧಾರ್ ಬೇಕು, ಪಾನ್ ಬೇಕು, IT ರಿಟರ್ನ್ ಮಾಡಿದಂಥ ಡಾಕ್ಯುಮೆಂಟ್ಸ್ ಬೇಕು, ಅನೇಕ. ಒಂದು ಅಕೌಂಟ್ ನಮಗೀಗ ನ್ಯಾಷನಲೈಸ್ ಬ್ಯಾಂಕ್ ಆಗಲಿ ಯಾವುದೇ ಬ್ಯಾಂಕಲ್ಲಿ, ಅದು ಬ್ಯಾಂಕಿಂಗ್ ರೂಲ್ಸೇ ಅಂಥದ್ದು. ಅದರಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಒಂದು ಕಷ್ಟ ಇದೆ, ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಇವಾಗ ಡಿಫೆನ್ಸಿನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡುವಾಗ ಈಗ ಈ ಬ್ಯಾಂಕ್ಗಳಾದರೂ, ನ್ಯಾಷನಲೈಸ್ ಬ್ಯಾಂಕ್ಗಳಾದರೂ, RBI ಅಂಡರಲ್ಲಿ ಬರುವಂಥ ಬ್ಯಾಂಕ್ಗಳು ಈ ರೀತಿ ಹೇಗೆ ವರ್ತಿಸ್ತಾ ಇದ್ದಾವೆ, ಇದನ್ನೆಲ್ಲ ನಾವು ಭಾರಿ ಚಿಂತೆ ಮಾಡುವಂಥ ವಿಷಯಗಳಿದ್ದಾವೆ ಇಲ್ಲಿ ಅಲ್ವಾ. ಹೀಗೆ ಮಾಡಿ ಅಂತ ಆಯಿತು. ಬೆನಿಫಿಷಿಯರಿ ಆ್ಯಡ್ ಮಾಡಿದ್ರಿ? ಹೌದು. ಬೆನಿಫಿಷಿಯರಿ ಆ್ಯಡ್ ಮಾಡಿದ ಮೇಲೆ ಅವನು 5 ರೂಪಾಯಿ ಡೀಲಿಂಗ್ ಆಯ್ತಲ್ಲ, ನಾವು 5 ರೂಪಾಯಿ ಹಾಕಿದ್ದು ಅವ 10 ರೂಪಾಯಿ ಹಾಕುವಂಥದ್ದು. ಅದಾದಮೇಲೆ ಹೇಳಿದ, ಈಗ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಬಿಲ್ಲು 7.5 ಲಕ್ಷ ರೂಪಾಯಿ ಅಮೌಂಟ್ ಇದೆ, ಇದರ ಕರೆಕ್ಟ್ ಅರ್ಧ 3,75,000 ನಮ್ಮ ಅಕೌಂಟಿಗೆ ಹಾಕಿದರೆ, ಇದೆಲ್ಲ ಮ್ಯಾನೇಜರಲ್ಲಿ ನಡೆದಿರುವಂಥ ಟಾಕ್ಗಳು, ಮಾತುಕತೆಗಳು, ನಾನು ನಿಮಗೆ 7.5 ಲಕ್ಷ ರೂಪಾಯಿನ ಹಾಕ್ತೇನೆ, ಅದರ ಅಂದರೆ ನಿಮಗೆಲ್ಲ ಮಾಡಿ 10 ಲಕ್ಷ ಸಮಥಿಂಗ್ ಬರ್ತದೆ, ನಿಮಗೆ ಟೋಟಲ್ ಅಮೌಂಟ್ ಸೆಟ್ಲ್ ಆಗ್ತದೆ ಅಂತ ಹೇಳಿದ. ಮ್ಯಾನೇಜರ್ ನನಗೆ ಫೋನ್ ಮಾಡಿ, ಸರ್ ಅದು ಹೀಗೆ ವಿಷಯ ಅಂತೆ, ಅವ್ರದ್ದು ಆರ್ಮಿ ಅವ್ರದ್ದು ಸಿಸ್ಟಮ್ ಅಂತೆ ಅಂತ ಹೇಳಿದ. ನಾನು ಇಂಥ ಸಿಸ್ಟಮ್ ಎಲ್ಲಿಯೂ ಇಲ್ಲ. ಈಗ ನಾವು ಕೂಡ ಅನೇಕ ಟೆಂಡರ್ಗಳನ್ನು ಮಾಡಿದಂಥವರಲ್ಲ, ಎಲ್ಲಿಯೂ ಇಲ್ಲ ಇದು ಡಾಕ್ಯುಮೆಂಟ್ಸ್, ಎಷ್ಟೋ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ಸನ್ನು ನಾವು ಓದಿದವರು, ಇಂಥ ಸಿಸ್ಟಮ್ಗಳೇ ಇಲ್ಲ, ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಬೇಕು ಅಂತ ಹೇಳಿದೆ. ಮಾತಾಡಿ ಅವನು ಕನ್ವಿನ್ಸ್ ಮೇಲೆ ಟ್ರೈ ಮಾಡ್ತಾ ಇದ್ದಾನೆ. ಅವನು ಮತ್ತೆ ನಾವು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಲಿಲ್ಲಲ್ಲ, ಲಾರಿ ಅಂತ ಆಯಿತು, ಅವನು ಹೋದ. ನಾನು ಹೋಗ್ತೇನೆ ಸರ್, ನಮಗೆ ಇನ್ನು ಹೋಗ್ತಾ ರೋಡಲ್ಲಿ ಅಲ್ಲ, ಏನಾದರೂ ಇದ್ದರೆ ನೀವು ಕಾಲ್ ಮಾಡಿ ಅಂತ ಹೇಳಿದ. ಅವರು ಒಳ್ಳೆ ಸಹಕಾರ ಕೊಟ್ಟರು. ಮತ್ತು ಹೋಗ್ತಾನೆ ಇದ್ದ. ಲಾರಿ ಹೊರಟು ಕಣ್ಣೂರಿಗೆ ಮುಟ್ಟಿದೆ. ಇದೆಲ್ಲ ನಡೆಯುವಾಗ ಮಧ್ಯಾಹ್ನ ಲೋಡಾಗಿ ಹೊರಟದ್ದು 6 ಗಂಟೆಗೆ ಕಣ್ಣೂರಿಗೆ ಕೂಡ ಮುಟ್ಟಿದೆ. ಮತ್ತು ಆಮೇಲೆ ಇವನನ್ನು ಕನ್ವಿನ್ಸ್ ಮಾಡಿ ಆಗಲಿಲ್ಲಲ್ಲ, ನನಗೆ ಕಾಲ್ ಮಾಡಿದ. ಇವಾಗ ಕಟ್ ಮಾಡಿದ, ಮತ್ತು ಮ್ಯಾನೇಜರ್ ಕಟ್ ಮಾಡಿ ನನಗೆ ಕಾಲ್ ಮಾಡಿ ಸರ್ ಹೀಗೆ ವಿಷಯ ಹೀಗೆ. ನಾನು ಕಾನ್ಫರೆನ್ಸಲ್ಲಿ ಮ್ಯಾನೇಜರನ್ನು ತಗೊಂಡೆ. ನಾವು ಮತ್ತೆ ಎಲ್ಲ ರೆಕಾರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ಅದಕ್ಕೆ ಮೊದಲಿದ್ದು ರೆಕಾರ್ಡ್ ಇದೆ, ಅವನಲ್ಲಿ ಮಾತಾಡಿದ್ದೆಲ್ಲ. ಅದು ಇದ್ರೂ ಏನು ಉಪಯೋಗ ಇಲ್ಲ, ನಮ್ಮಲ್ಲಿ ಇದೆ ಅಷ್ಟೇ. ನನ್ನನ್ನು ಕನ್ವಿನ್ಸ್ ಮಾಡಲಿಕ್ಕೆ ನೋಡಿದ. ಅರ್ಧ ಗಂಟೆ ನನ್ನನ್ನು ನಾನು ಹೇಳಿದೆ, ಇಲ್ಲ ನೋಡಿ ಇದು ಆಗುವಂಥದ್ದೇ ಅಲ್ಲ ಈ ಡೀಲಿಂಗ್. ನಮ್ಮಲ್ಲಿ ಎಲ್ಲಿಂದ 3.25 ಲಕ್ಷ ರೂಪಾಯಿ ಎಲ್ಲಿಂದ ಹಾಕೋದು ನಾವೀಗ ಅಂತ ಹೇಳಿದೆ. ನನ್ನಲ್ಲಿ 10 ರೂಪಾಯಿ ಕೂಡ ಇಲ್ಲ ಅಂತ ಹೇಳಿದೆ. ಅಲ್ಲ, ನೀನು ಇಷ್ಟು ದೊಡ್ಡ ಕಂಪನಿ ನಡೆಸ್ತಾ ಇದ್ದೆ, ನಿನ್ನಲ್ಲಿ ಒಂದು 10 ರೂಪಾಯಿಗೆ ಇಲ್ವಾ, ನೀನೆಂತ ಹೇಳೋದು? ನಾನು ಹೇಳಿದೆ, ಈಗ ನಿನಗೆ ಹಾಕ್ಲಿಲ್ವ ಮರೆ, ಇಲ್ಲಿ 7.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ವಾ? ಮತ್ತು ನಿನ್ನಂಥವ್ರು ಒಬ್ಬರೇ ಇರೋದು, ನನಗೆ 1000 ಜನ ಇದ್ದಾರೆ ಮರೆ, ನಮ್ಮಲ್ಲಿ ಹಣ ಇರಬೇಕು ಅಂತ ಏನುಂಟು?
ಇಂಥ ಒಂದು ರೂಲ್ಸ್ ಉಂಟು, ನೀನು ಹಾಗೆ ಇದ್ದರೆ ಕೂಡ ಮೊದಲು ಹೇಳಬೇಕಿತ್ತು. ವರ್ಕ್ ನೀವು ಆರ್ಡ್ರ್ ಮಾಡೋದಕ್ಕೆ ಮೊದಲು ಇಂಥೆಲ್ಲ ಕಂಡೀಷನ್ಸ್ ಇದೆ ಅಂತ ನೀನು ಕಳಿಸಬೇಕಿತ್ತು. ಅದು ಕಳಿಸದೆ ನೀನು ಸುಮ್ಮನೆ ಒಂದು ಈಗ ಮಾತಾಡಿದರೆ ಆಗೋದಿಲ್ಲ ಅಂತ ಹೇಳಿದೆ. ಮತ್ತೆ ಹೇಳಿದಲ್ಲ, ನೀವು ಏನಾದರೂ ಮಾಡಿ 1 ಲಕ್ಷ ಆದರೂ ಮಾಡಿ, 1 ಲಕ್ಷಕ್ಕೆ ನಾನು 2 ಹಾಕ್ತೇನೆ, ಆ 2 ಮತ್ತೆ ನೀವು ನನಗೆ ಡೆಪಾಸಿಟ್ ಮಾಡಿ 4 ಹಾಕ್ತೇನೆ, ಅವನಲ್ಲಿ ಕರೆಕ್ಟ್ ಲೆಕ್ಕ ಉಂಟು, ಇಷ್ಟು ಸಲ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ ಇಷ್ಟೇ ಅಮೌಂಟ್ ಬರ್ತದೆ ಅಂತ. ಭಾರಿ ಪರ್ಫೆಕ್ಟ್ ಇದ್ದಾನೆ ಅವ. ಒಂದು ಇಲ್ಲಿಟ್ರೇಟ್ ಅಲ್ಲ, ಒಳ್ಳೆ ಎಜುಕೇಟೆಡ್ ಜನರೇ ಇವರೆಲ್ಲ ಎಲ್ಲ ಹೇಳಿದ. ನಾವು ಮತ್ತೆ ಲಾಸ್ಟಿಗೆ ನಾನು ಕೂಡ ಒಂದು ಅದಕ್ಕೆ ಬಂದೆ. ಸರಿ, ಈಗ ಏನಾದರೂ ಈಗ ಗೂಡ್ಸು 7.5 ಲಕ್ಷದ ರೋಡಲ್ಲಿ ಉಂಟು, ಇದು ಗೇಟಿನ ಒಳಗೆ ಹೋದರೆ ಗೂಡ್ಸು ಇಲ್ಲ, ದುಡ್ಡು ಇಲ್ಲ ಅಂತ ಆಗ್ತದೆ. ಎಲ್ಲಾದರೂ ಮೋಸ ಅಂತ ಆದರೂ ಮೋಸ ಗೊತ್ತಾಗಲಿ ಅಂತ ಹೇಳಿದರೆ ನಾನೆಂತ ಮಾಡಿದೆ, ಇನ್ನು 1 ಲಕ್ಷ ರೂಪಾಯಿಯನ್ನು ಹಾಕುವ, ಒಂದು ಹಾಕಿ ನೋಡುವ, ಹೋದರೆ ಹೋಯಿತು, ನಮ್ಮ ಗ್ರಾಚಾರ ಅಂತ ತಿಳ್ಕೊಳ್ಳೋದು ಅಂತ ನಾನು ಆಲ್ಮೋಸ್ಟ್ ರೆಡಿ ಆದೆ ಮೆಂಟಲಿ. ಅಂದರೆ ಅಷ್ಟು ಇದು ಮಾಡ್ತಿದ್ದಾನೆ ಸರ್. ಏನು ಕನ್ವಿನ್ಸ್ ಮಾಡ್ತಾನೆ ಗೊತ್ತುಂಟಾ ಸರ್, ನಾವು ಗಡಿಯಲ್ಲಿ ಕಾಯುವಂಥ ಯೋಧರು, ನಮಗೆ ಯಾರಿಗಾದರೂ ಮೋಸ ಮಾಡಿದರೆ ಸರ್, ನಾವು ಬದುಕಲಿಕ್ಕೆ ಉಂಟ ಸರ್. ನಿಮ್ಮಂಥವ್ರಿಗೆ ಮೋಸ ಮಾಡಿದರೆ ನಮ್ಮನ್ನು ಒಬ್ಬ ಗುಂಡೊಡೆದು ಸಾಯಿಸ್ಬೋದು ಸರ್. ನಾವು ಇವತ್ತು ನಾಳೆ ಇರುವವರು ಸರ್, ನಿಮಗಾಗಿ ನಾವು ಜೀವ ಕೊಡ್ತಾ ಇದ್ದೇವೆ ಸರ್ ದೇಶಕ್ಕೆ. ಈಗೆಲ್ಲ ಸುಮಾರು ಹೇಳಿದ. ದೇಶ ಪ್ರೇಮ ಎಲ್ಲರಲ್ಲಿ ಇರ್ತದಲ್ಲ, ಅದು ಕೂಡ ಆರ್ಮಿಯವರು ಅಂತ ಹೇಳಿದರೆ ನಾವು ಎದ್ದು ನಿಂತು ಸೆಲ್ಯೂಟ್ ಹೊಡಿತೇವೆ. ಒಬ್ಬ ಆರ್ಮಿಯವರು, ರಿಟೈರ್ಡ್ ಆರ್ಮಿಯವರು ಬಂದರೂ ಕೂಡ. ಅಂತಿರುವಾಗ ಇವನಿರುವಾಗ ಮತ್ತು ಇವ ಮೇಜರ್ ಅಂತ ಹೇಳುವಾಗ ಅಂತೇಳಿ ನಾನು ಕೂಡ 1 ಲಕ್ಷ ರೂಪಾಯಿ ಹತ್ತಿರ ಬಂದೆ. ಬಂದು ವಿಷಯ ಅಂತ ಇಲ್ಲಿ ಇನ್ನೊಂದುಂಟು ನಮ್ಮದು. ನನ್ನ ಬ್ಯಾಂಕಲ್ಲಿ 2 ಅಕೌಂಟ್ ಉಂಟು. ಅಂದರೆ ಒಂದು ಅಕೌಂಟ್ ಅಂದರೆ 2 ಅಕೌಂಟು ಎಲ್ಲ ಇದೆ, ಅಕೌಂಟೇಬಲು ಎಲ್ಲ ನೋನ್ ಅಕೌಂಟ್ಸ್, ಏನೋ ಹಾಗೇನಲ್ಲ. ನಾವೆಂತ ಮಾಡ್ತೇವೆ, ಸ್ವಲ್ಪ ಡೌಟ್ ಬಂದದ್ದಕ್ಕೆ ಇದನ್ನು ಕೊಡ್ತೇವೆ. ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ ನಾವು, ಟ್ರಾನ್ಸಾಕ್ಷನ್ಗೆ ಮಾತ್ರ ಇದನ್ನು ಯೂಸ್ ಮಾಡ್ತೇವೆ. ಬ್ಯಾಲೆನ್ಸ್ ಮಾಡುವಂಥ ಅಕೌಂಟ್ ಬೇರೆ. ಈ ಅಕೌಂಟನ್ನು ನಮ್ಮ ಯಾವುದೇ ಅಕೌಂಟಿಗೆ ಲಿಂಕ್ ಮಾಡಿಲ್ಲ, ಎಕ್ಸೆಪ್ಟ್ ನಮ್ಮ ಮ್ಯಾನೇಜರ್ ಅಕೌಂಟಿಗೆ ಮಾತ್ರ ಲಿಂಕ್ ಇರೋದು, ಎಮರ್ಜೆನ್ಸಿ ಬೇಕಾದ್ರೆ ಡೀಲಿಂಗ್ ಮಾಡಲಿಕ್ಕೆ. ನಾನು ಎಂತ ಮಾಡಿದೆ, 1 ಲಕ್ಷ ರೂಪಾಯಿಯನ್ನು ಮ್ಯಾನೇಜರ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಹೇಳಿದೆ, ನೀನೊಂದು ಕೆಲಸ ಮಾಡು, ನೀನು ನಮ್ಮ ಆ ಬ್ಯಾಂಕ್ ಅಕೌಂಟಿಗೆ ಹಾಕು ಅಂತ ಹೇಳಿದೆ. ಎಂತ ಆಯಿತು ಅಂತ ಗೊತ್ತಿಲ್ಲ, ಏನಾಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ನಮ್ಮ ಆ ಅಕೌಂಟ್ ಇರುವಂಥ ಒಂದು HDFC ಇರುವಂಥದ್ದು ಅದು ಬ್ಲಾಕ್ ಆಯಿತು. ಹೇಗೆ ಬ್ಲಾಕ್ ಆಯಿತು ಗೊತ್ತಿಲ್ಲ. 50 ರೂಪಾಯಿ ಎಲ್ಲ ಹೋಗ್ತದೆ. ಈ 10,000 ಇಂಥ ಸಾವಿರಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ ಅದಕ್ಕೆ. ನಮ್ಮ ಹುಡುಗರು ಎಂತ ಮಾಡಿದ್ರು, ಎಲ್ಲ ಸ್ಟಾಫ್ಗಳು ಸೇರಿಕೊಂಡು ಆ ಹಣವನ್ನು ಶೇರ್ ಮಾಡಿಕೊಂಡು ಎಲ್ಲರೂ ಹಾಕ್ಲಿಕ್ಕೆ ನೋಡಿದ್ರು. 10,000 ಎಲ್ಲ ಹಾಕಿ 1 ಲಕ್ಷ ಮಾಡಿ ಹಾಕುವ ಅಂತ. ಅದಕ್ಕೆ ಅದೊಂದು ನನಗೆ ಭಾರಿ ದೊಡ್ಡ ಒಂದು ವಿಚಿತ್ರ, ಅಂದರೆ ಸರ್ಪ್ರೈಸ್ ಅಂತ ಹೇಳಿದರೆ, ಏನು ಮಾಡಿದ್ರು ಆ ಅಕೌಂಟಿಗೆ ಹಣ ಬೀಳಲಿಲ್ಲ ಅವತ್ತು. ನಮ್ಮರಿಂದ ನಮ್ಮ ಅಕೌಂಟಿಗೆ ಬೀಳಲಿಲ್ಲ. ಆಯಿತು, ನಾವು ಅದಕ್ಕೆ ಅದು ಬಿಟ್ಟು ಟೋಲ್ ಫ್ರೀಗೆ ಕಾಲ್ ಮಾಡಿದೆವು. ನಾವೀಗ ಬ್ಯಾಂಕ್ ಕಸ್ಟಮರ್ ಕೇರಿಗೆ ಬ್ಯಾಂಕಿದ್ದು ಅದರ ಆಫೀಸರ್ಸಿಗೆ ಟ್ರೈ ಮಾಡಿದೆವು, ಅಕೌಂಟ್ ಯಾಕೆ ಬ್ಲಾಕ್ ಆಯಿತು ಅಂತ. ಮತ್ತು ಇವಾಗ ಫೋನ್ ಮಾಡ್ತಾನೆ ಇದ್ದಾನೆ. ಆಗ ಪುತ್ತೂರಲ್ಲಿ ಇದ್ದೇನೆ ನಾನು, ಸಿಟಿಯಲ್ಲಿ. ಫೋನ್ ಮಾಡ್ತಾನೆ ಇದ್ದಾನೆ. ಫೋನ್ ಮಾಡಿ ಹೇಳಿದ, ನಾನು ಅದಕ್ಕೆ ಮೊದಲೇ ಹೇಳಿದ್ದೆ, ನನ್ನಲ್ಲಿ ಹಣ ಇಲ್ಲ, ನೋಡು ಯಾರಲ್ಲಿ ಆದರೂ ಫ್ರೆಂಡ್ಸಲ್ಲೆಲ್ಲ ಕೇಳಿ ಆಗೋದಿದ್ರೆ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ನಾನು ಮತ್ತೆ ಹೇಳಿದೆ, ನಾನೊಂದು 5-6 ಜನರಲ್ಲಿ ಹೇಳಿದೆ, ಅವರು ಹಣ ಹಾಕ್ತಾ ಇದ್ದಾರೆ, ಅವ್ರಿಗೆ ಮಾತ್ರ ಇದು ಆಗ್ತಾ ಇಲ್ಲ ಮಾರ, ಇದು ಏನೋ ನಿಮ್ಮ ಬೆನಿಫಿಷಿಯರಿ ಕ್ರಿಯೇಟ್ ಮಾಡಿದ ಮೇಲೆ ಆದದ್ದು, ನೀವೇನೋ ಮಾಡಿದ್ದೀರಿ ಅಂತ ಡೌಟ್ ಉಂಟು ನನಗೆ ಅಂತ ಹೇಳಿದೆ. ಅದಕ್ಕೆ ಹೇಳಿದೆ, ಇಲ್ಲ ಸರ್ ನಾವೆಂತ ಮಾಡಲಿ ಆಗ್ತದೆ, ನಿಮ್ಮ ಅಕೌಂಟು ಅದು ಇದು ಅಂತ ಹೇಳಿದ. ಸರಿ, ಅದು ಮಾಡಲಿಲ್ಲ ಅಂತ ಕಾಣ್ತದೆ. ಎಲ್ಲ ಆದ ಮೇಲೆ ಅಕೌಂಟಿಗೆ ಆಗಲಿಲ್ಲಲ್ಲ, ಮತ್ತು ಇವಾಗ ಪ್ರೆಷರ್ ಆಗ್ತಾ ಇದ್ದಾನೆ. ಇವನು ಎಲ್ಲಿವರೆಗೆ ಅಂತ ಹೇಳಿದರೆ, ನಿಮಗೆ ಹಣ ಹಾಕುವಲ್ಲಿ ನನಗೆ ಡೈರೆಕ್ಟ್ ಹಾಕಿಸ್ಲಿಕ್ಕೆ ಹೇಳಿ, ಅವರಿಗೆ ನಾನು ಡಬಲ್ ಹಾಕ್ತೇನೆ, ನಿಮ್ಮ ಅಕೌಂಟ್ ನಾನು ಸೆಟ್ಲ್ಮೆಂಟ್ ಮಾಡ್ತೇನೆ. ನಾನು ಹೇಳಿದೆ, ಅದೇ ಹೇಗೆ ಆಗ್ತದೆ, ನನ್ನದು GST ಬಿಲ್ ಎಲ್ಲ ಪರ್ಫೆಕ್ಟ್, ಇದರ ಡೀಲಿಂಗ್ ಪರ್ಫೆಕ್ಟ್ ಆಗದೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಹೇಗೆ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ಹೇಳಿದ, GST ಬಿಲ್ ಅಲ್ಲ, ಕರೆಕ್ಟ್ ಅಲ್ಲ, ನೀವು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಇಲ್ಲ, ಮಾಡೋದೇ ಇಲ್ಲ ನಾನು ಅಂತ ಹೇಳಿದೆ. ಅದಕ್ಕೆ ಓಕೆ ಅಂತ ಹೇಳಿ ಅಲ್ಲ ಮತ್ತೆ ಹೇಳಿದೆ, ನೀವು ಏನಾದರೂ ಮಾಡಿ. ನಾನು ಹೇಳಿದೆ, ಬ್ಯಾಂಕ್ ಹಾಲಿಡೇ, ಇನ್ನೆಂತೋ ಮಾಡಲಿಕ್ಕೆ ಆಗೋದಿಲ್ಲ, ಇವತ್ತು ನಾಳೆ ಏನಿಲ್ಲ, ಇನ್ನು ಏನಿದ್ರು ಸೋಮವಾರ ಮಾತಾಡು ಅಂತೇಳಿ ಫೋನ್ ಕಟ್ ಮಾಡಿದೆ. ಓಕೆ ಅಂತೇಳಿ ಕಟ್ ಮಾಡಿ ಮ್ಯಾನೇಜರ್ಗೆ ಮಾಡಿ ಹೇಳಿದಂತೆ ಸ್ಕ್ರೀನ್ಶಾಟ್ ಕಳಿಸು ನಿನಗೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡಲಿಕ್ಕೆ. ಅವು ಕಳಿಸಿದ. ಮತ್ತು ಅದೇ 24 hours ಅಂತ ಅದರಲ್ಲಿ ಬರ್ತದೆ, ಆಫ್ಟರ್ 24 hours ದಿಸ್ ವಿಲ್ ಬಿ ರಿಓಪನ್ಡ್ ಅಂತ. ಆ 24 hours ಆದ ಕೂಡಲೇ ಇವನಿಗೆ ಫೋನ್ ಮಾಡಿದ್ದಾನೆ. ಸಂಡೇ ನೈಟ್ ನನ್ನ ಮ್ಯಾನೇಜರ್ಗೆ ಕಾಲ್ ಮಾಡಿದ್ದಾನೆ, ಫಾಲೋ ಮಾಡ್ತಾನೇ ಇದ್ದಾನೆ. ಮತ್ತು ಮಂಡೇ ಆಗುವಾಗ ನಾವು ಮತ್ತೆ ಸಂಡೇಯಿಂದ ರೆಡಿ ಆದೆವು. ಇದು ಫ್ರಾಡ್ ಅಂತ ನಮಗೆ ಡೌಟ್ ಬಂತಲ್ಲ, ನಾವು ಎಲ್ಲ ಡಾಕ್ಯುಮೆಂಟ್ ಅವನಿಂದ ಬಂದದ್ದನ್ನೆಲ್ಲ ಕಲೆಕ್ಟ್ ಮಾಡಿದೆವು. ಕಾಲ್ ಲಿಸ್ಟ್, ಅವನದು ಅಕೌಂಟು, ಪರ್ಚೇಸ್ ಆರ್ಡರ್ ಎಲ್ಲ ಇಲ್ಲಿದೆ ನೋಡಿ, ಆಯಿತಾ. ಅದೆಲ್ಲ ಕಲೆಕ್ಟ್ ಮಾಡಿ ನಾವೆಂತ ಮಾಡಿದೆವು ಅಂತ ಹೇಳಿದರೆ, ಇಮಿಡಿಯೇಟ್ ಈ 2 ಬ್ಯಾಂಕ್ಗಳಿಗೆ ಮತ್ತು ಸೈಬರ್ ಕ್ರೈಮಿಗೆ ಡೈರೆಕ್ಟ್ ಹೋದೆವು. ನಮ್ಮೊಬ್ಬರು ಗೊತ್ತಿದ್ದ ಒಂದು ಇವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಒಬ್ಬರಿಗೆ ಫೋನ್ ಕೂಡ ಮಾಡಿ ಕೇಳಿದೆವು. ಅವರು ಹೇಳಿದರು, ಇಲ್ಲ ಮರೆ ಅದು ಫ್ರಾಡೇ,
ಅಂತ ಹೇಳಿದರು. ನೋಡಿದ ಅವ್ರು ಕೇಳಿದ ಕೂಡಲೇ ಹೇಳಿದರು ಅದು ಫ್ರಾಡ್ ಅಂತ, ಇಂಥದ್ದು ತುಂಬ ಬರ್ತದೆ ಅಂತ ಹೇಳಿದರು. ಮತ್ತು ಆದರೂ ಕೂಡ ವೆರಿಫೈ ಮಾಡು ಅಂತ ಹೇಳಿದ್ರು. ನಾವು ಸೈಬರ್ ಕ್ರೈಮಿಗೆ ಹೋದೆವು, ಬ್ಯಾಂಕಿಗೆ ಹೋದೆವು. ಬ್ಯಾಂಕಲ್ಲಿ ಹೋಗುವಾಗ ಈ ಬ್ಯಾಂಕಿನ ಅಕೌಂಟ್ ನೋಡಿ ಹೀಗೆ ಉಂಟಿದು, ಈ ನಿಮಗೆ ಬೇಕಿದ್ದರೆ ಈಗ ಬರ್ತದೆ ಅದು ನಿಮ್ಮ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇರುವಂಥದ್ದು, ಆ ಪೆನ್ನಲ್ಲಿ ಬರೆದಿರುವಂಥದ್ದು ಅದು ಅವನ ರಿಯಲ್ ಆಗಿ ಅಲ್ಲಿರುವಂಥದ್ದು, ಆ ಹೆಸರು ಎಂಥದ್ದು ಒಂದು ಸುರೇಂದರ್ ಚೌಧರಿ ಅಂತೇನೋ ಉಂಟು, ಮತ್ತು ಅದರ ನಂಬರ್ ಇರುವಂಥದ್ದು ಬೇರೆ, ಈ ಹೆಸರಲ್ಲಿ ಅಕೌಂಟ್ ಉಂಟದು. ಅದು ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ಮ್ಯಾನೇಜರ್ ಹೇಳ್ತಾರೆ ನವಂಬರಲ್ಲೇ ಅವನ ಟ್ರಾನ್ಸಾಕ್ಷನ್ ಒಂದು 5 ಲಕ್ಷ ರೂಪಾಯಿವರೆಗೆ ಉಂಟು. ಒಂದು ವರ್ಷದಲ್ಲಿ 1.5 ಕೋಟಿ ರೂಪಾಯಿ ಅವನ ಇನ್ಕಮ್ ಈ ಅಕೌಂಟಲ್ಲಿ, ಒಂದು ಅಕೌಂಟಲ್ಲಿ ಮಾಡಿರುವಂಥದ್ದು 1.5 ಕೋಟಿ. ಅಂದರೆ ಎಷ್ಟು ಜನ ಇದರಿಂದ ವಂಚನೆಗೆ ಒಳಗಾಗ್ತಾರೆ ಅನ್ನುವಂಥದ್ದು ಇರುವಂಥದ್ದು. ಅದಕ್ಕೆ ನನಗೆ ಕೂಡ ಆಯಿತು, ಇದನ್ನು ಹೀಗೆ ಬಿಡುವುದಲ್ಲ, ಇದನ್ನು ಸಾಮಾಜಿಕ ನೆಲೆಯಲ್ಲಿ ಅದಕ್ಕೆ ಮೀಡಿಯಾವೇ ಬೆಸ್ಟ್ ಇದು ಅಂಥೇಳಿ ನಾನು ನೀವು ಮೀಡಿಯಾಕ್ಕೆ ಕೂಡ ಇದನ್ನು ಒಂದು ದೊಡ್ಡ ಒಂದು ಇದಲ್ಲ ಇದು ಅಂತೇಳಿ ನನಗೆ ಇದಕ್ಕೆ ನಾನು ಕಳಿಸಿದೆ. ಮತ್ತು ಇದೆಲ್ಲ ಆದ ಮೇಲೆ ಸೋಮವಾರ ಮತ್ತೆ ಫೋನ್ ಬಂದು ನನಗೆ ಹೇಳಿದೆ, ನೀವು ಮೊನ್ನೆದ ನಾಟಕ, ನಾನೇ ಅಂತ ಹೇಳಿದೆ, ನೀವೇ ಬ್ಯಾಂಕಿಗೆ ಹೋಗ್ತಾ ಇಲ್ಲ ಮಾರೆ, ಬ್ಯಾಂಕೆಲ್ಲ ಬ್ಲಾಕ್ ಆಗಿದೆ, ನಾನು ಕ್ಯಾಶ್ ಕೊಟ್ಟು ನಿಮಗೆ ಕಣ್ಣೂರಿಗೆ ಕಳಿಸ್ತಾ ಇದ್ದೇನೆ, ನಿಮಗೊಂದು 25,000 ಗಿಫ್ಟಿನ ಜೊತೆ ಕಳಿಸ್ತಾ ಇದ್ದೇನೆ, ನೀವು ಅಲ್ಲಿ ಸಿಕ್ಕಿ ಅಂತ ಹೇಳಿದೆ ಪರ್ಸನಲ್ ಆಗಿ. ಅದಕ್ಕೆ ಹೇಳಿದೆ ನೀವೇಂದ ನಾಟಕ ಮಾಡೋದಾ, ಯಾವಾಗಲೂ ಡ್ರಾಮಾ ಮೊನ್ನೆಯಿಂದ ನೀವು ತುಂಬ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ. ಮತ್ತೆ ನಾನು ಕೂಡ ಕ್ಲಾಸ್ ತಗೊಂಡೆ ಅವನಿಗೆ, ತಗೊಂಡು ಮತ್ತೆ ಆ ನಂಬರನ್ನು ಬ್ಲಾಕ್ ಮಾಡಿದೆ. ಮತ್ತು ಪೊಲೀಸ್ನವರು ಸೈಬರ್ ಬ್ರಾಂಚಲ್ಲಿ ಹೋಗಿ ಕಂಪ್ಲೇಂಟ್ ಕೊಡುವಾಗಲೂ ಅವರು ಹೇಳಿದರು, ಅವರೆಲ್ಲ ಇದನ್ನೆಲ್ಲ ಮಾಡಿ ಅವರದೊಂದು ಸೆಂಟ್ರಲೈಸ್ಡ್ ಒಂದು ಸೈಬರ್ ಎಂಥದ್ದು ಬ್ಲಾಕಿಂಗ್ ಸಿಸ್ಟಮ್ ಇದೆ, ಅದು ಸೈಬರ್ ಕ್ರೈಮ್ ಇದ್ದು, ಅಲ್ಲಿಗೆ ಮೆಸೇಜ್ ಕಳಿಸಿ ಆ ಅಕೌಂಟನ್ನೆಲ್ಲ ಬ್ಲಾಕ್ ಮಾಡ್ತೇವೆ ಅಂತ ಹೇಳಿದರು. ಈ ನಂಬರನ್ನು ಕೂಡ, ಫೋನ್ ನಂಬರ್. ಬಟ್ ಈ ಫೋನ್ ನಂಬರ್ ಇವತ್ತು ನಾನು ನೋಡ್ತೇನೆ, ಇವತ್ತೇ ಆ್ಯಕ್ಟಿವ್ ಉಂಟದು. ಇಲ್ಲಿಯವರೆಗೂ ಅದರ ಮೇಲೆ ಏನು ಆ್ಯಕ್ಷನ್ ಆದದ್ದು ಕಾಣ್ತಾ ಇಲ್ಲ ನನಗೆ. ಹಾಗೆ ಅಂದರೆ ಇದು ಯಾವುದೇ ರೀತಿ ಡೌಟ್ ಬರದ ಹಾಗೆ ಇವರದ್ದೆಲ್ಲ ಆಪರೇಷನ್ಸ್ ಇರ್ತದೆ ಅನ್ನುವಂಥದ್ದು. ಅಂದರೆ ನಿಮಗೆ ಬರುವ ಕಾಲ್ ಆಗಲಿ ಅದನ್ನು ನೀವು ಸಾಮಾನ್ಯವಾಗಿ ನಾವು ನಮ್ಮ ಒಂದು ಲಿಮಿಟಲ್ಲಿ ನಾವು ವೆರಿಫೈ ಮಾಡ್ತೇವೆ, ಆದ್ರೂ ಕೂಡ ಡೌಟ್ ಬರೋದಿಲ್ಲ. ಅಕೌಂಟ್ ನೇಮು ಅದರಲ್ಲೂ ಕೂಡ ಡೌಟ್ ಬರೋದಿಲ್ಲ. ಸೊ ಇಲ್ಲಿ ನಾವು ಅವರ ಒಂದು ಟ್ರಾನ್ಸಾಕ್ಷನ್ ಟೈಮಲ್ಲಿ ನಾವು ಎಷ್ಟು ಹುಷಾರಾಗಿರ್ತೇವೆ ಅದು ಮಾತ್ರ ನಾವು ಬಚಾವಾಗಲಿಕ್ಕೆ ಇರುವ ದಾರಿ ಅಂತ ಬಹುಶಃ. ಹೌದು, ಅಲ್ಲಿ ಲಾಸ್ಟ್ ಮಿನಿಟಿಗೆ ಮಾತ್ರ ಅದಷ್ಟು ನಾವು, ಅದು ಕೂಡ ನೋಡಿ ನಾವು ಅಷ್ಟೆಲ್ಲ ಡಿಸ್ಕಷನ್ ಮಾಡಿ ಅವನಲ್ಲೇ ಹೇಳ್ತಾ ಇದ್ದೇವೆ ಇದು ಸ್ಪ್ಯಾಮ್ ಇರುವಂಥ ಡೌಟ್ ಉಂಟು ಅಂತ ಹೇಳಿಕೊಂಡು ನಾವು 1 ಲಕ್ಷ ಹಾಕುವಲ್ಲಿವರೆಗೆ ಬಂದೆವು. ಗೊತ್ತಾಯ್ತಲ್ಲ, ನಾವು ಹಾಕ್ತಾ ಇದ್ದೆವು. ನಾವೀಗ ನನ್ನ ಅವಸ್ಥೆ ಏನಾಗಿದೆ ಅಂತ ಹೇಳಿದರೆ, ಈ ನೀರಿಗೆ ಬಿದ್ದವ ಲಾಸ್ಟ್ ಮಿನಿಟಲ್ಲಿ ಬದುಕಿದಾಗೆ ಆಗಿದೆ ನನ್ನದು ಅವಸ್ಥೆ ಈಗ. ಆ ರೀತಿ ನನ್ನದೀಗ, ನಾನು ಕೂಡ ಮೋಸ ಹೋಗ್ಲಿಕ್ಕೆ ಇದ್ದವ. ಈಗ ಅಲ್ಲಿಂದ ಇನ್ ಕೇಸ್ ಆವತ್ತು ಟ್ರಾನ್ಸಾಕ್ಷನ್ ಆಗ್ತಿದ್ರೆ ನೀವು 1 ಲಕ್ಷ ಹಾಕ್ತಿದ್ರೆ 1 ಲಕ್ಷ ಹಾಕಿ ಮೋಸ ಹೋಗ್ತಾ ಇದ್ದೆ ನಾನು ಅಂತ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದೆ. ಮತ್ತೆ ಇಲ್ಲಿ ನಾವು ಯೋಚಿಸಬೇಕಾದ್ದು ಎಂತ ಅಂತ ಹೇಳಿದ್ರೆ, ಈಗ ನೀವು ಈಗ ಸೈಬರ್ ಕ್ರೈಮಿಗೆ ನೀವು ಕಂಪ್ಲೇಂಟ್ ಏನಾದರೂ ಕೊಡ್ಲಿಕ್ಕೆ ಹೋದ್ರೆ ನೀವು? ನಾನು ಇಮಿಡಿಯೇಟ್ ಹೋದಾಗ ಅಲ್ಲಿಯ ಸ್ಪಂದನೆ ಎಲ್ಲ ಭಾರಿ ಚಂದ ಉಂಟು. ಅಲ್ಲಿಯ ಪೊಲೀಸರಾಗಲಿ, ಅಲ್ಲಿ SI ಆಗಲಿ ಭಾರಿ ಚಂದ. ನನ್ನ ಮ್ಯಾನೇಜರನ್ನು ಕಳಿಸಿ ನಾನು ಬ್ಯಾಂಕಿಗೆ ಹೋದೆ ಇದನ್ನೆಲ್ಲ ವೆರಿಫೈ ಮಾಡಲಿಕ್ಕೆ. ಎಲ್ಲ ಕಡೆ ಒಂದೇ ಸಲ ನಾವು ಅಟ್ಯಾಕ್ ಮಾಡಿದ್ದು. ಅಂದರೆ 10 ಗಂಟೆಗೆ ಮೊದಲು ನಾವೆಲ್ಲವನ್ನು ಸೆಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿ ಹೋದದ್ದು. ನಾವು ಹೋದಾಗ ಅಲ್ಲಿಯ ಸ್ಪಂದನೆ ಎಲ್ಲ ಕರೆಕ್ಟ್ ಉಂಟು. ಅಲ್ಲಿ ಒಂದು ವಿಷಯ ನನಗೆ ಅದರ ರೂಲ್ಸ್ ಚೆನ್ನಾಗಿ ಗೊತ್ತಿಲ್ಲ, ಪೊಲೀಸ್ ಇದರದ್ದೆಲ್ಲ IPC ಸೆಕ್ಷನ್ ಇದೆಲ್ಲ. ಅವರು ಎಂತ ಹೇಳಿದರು ಅಂತ ಹೇಳಿದರೆ, ನಿಮಗೆ ಫೈನಾನ್ಷಿಯಲಿ ಅಥವಾ ಫೈನಾನ್ಷಿಯಲ್ ಲಾಸ್ ಅಥವಾ ಎಸೆಟ್ ಲಾಸ್ ಆಗದೇ ಇದ್ದರೆ ನೀವೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಕ್ಕಿಲ್ಲ, ಆಗುವುದಿಲ್ಲ ಅಂತ ಹೇಳಿದರು. ಅಂದರೆ ಹೇಗೆ ಅಂತ ಹೇಳಿದರೆ, ಇದು ಒಬ್ಬ ಕಳ್ಳ ನಮ್ಮನ್ನು ಪ್ರಯತ್ನ ಪಟ್ಟ ನನ್ನನ್ನು ದೋಚಲಿಕ್ಕೆ. ನಾನು ಪೊಲೀಸಿಗೆ ಕರೆದು, ಸರ್ ನನ್ನನ್ನು ದೋಚಲಿಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳಿದರೆ, ನಿನ್ನನ್ನು ದೋಚಲಿಲ್ಲಲ್ಲ, ನೀನು ಕಂಪ್ಲೇಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅದು ನನಗೆ ಭಾರಿ ಇದಾಯಿತು. ಅವರು ಕಾಲ್ ಕೂಡ ನನಗೆ ಮಾಡಿದರು. ಈಗ ಅವರು ಎಷ್ಟು ಒಳ್ಳೆಯವರು ಅಂತ ಹೇಳಿದರೆ ಅಲ್ಲಿ SI ಅವರೆಲ್ಲ ನನಗೆ ಕಾಲ್ ಮಾಡಿ ಹೇಳಿದರು, ಸರ್ ಇದು ಹೀಗೆ ಉಂಟು. ಮತ್ತು ಇನ್ನೊಂದು ಅವರು ಹೇಳಿದರು, ಅದು ಕೂಡ ನಾವು ತುಂಬ ಅದರ ಬಗ್ಗೆ ಯೋಚನೆ ಮಾಡಬೇಕು. ನಾವಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇದರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಇಲ್ಲ ನಮ್ಮ ಮಿನಿಸ್ಟ್ರಿ ಲೆವೆಲಲ್ಲೆಲ್ಲ ಇಂಟರ್ ಸ್ಟೇಟ್ ರಿಲೇಷನ್ಶಿಪ್ ಎಲ್ಲ ಅವ್ರು ಎಂತ ಹೇಳ್ತಾರೆ ಅಂತ ಹೇಳಿದರೆ, ಒಂದು ವೇಳೆ ನಾವು ಕಂಪ್ಲೇಂಟ್ ಬುಕ್ ಮಾಡಿ ಅಲ್ಲಿ ಹೋದರು, ಈಗ ನಿಮಗೆ ಮೋಸ ಆಯಿತು, ಕಂಪ್ಲೇಂಟ್ ತಗೊಂಡೆವು, ನಾವು ಅಲ್ಲಿ ಹೋಗುವಂಥ ರಿಸೋರ್ಸಸ್ ನಮಗಿಲ್ಲ. ಇಲ್ಲಿಂದ 2-3 ಪೊಲೀಸರು ಹೋಗಬೇಕು, ಅವರಿಗೆ ಹೋಗುವಂಥ ಫ್ಲೈಟೋ ಅಲ್ಲಿ ಸ್ಟೇ ಮಾಡಲಿಕ್ಕೆ ಇಂಥ ವ್ಯವಸ್ಥೆಗಳು ನಮಗಿಲ್ಲ. ಇನ್ನೊಂದು ಅಂತ ಹೇಳಿದರೆ, ಅಲ್ಲಿ ಹೋದ್ಮೇಲೆ ನಮಗೆ ಅಲ್ಲಿಯ ಪೊಲೀಸರು ಅಷ್ಟು ಸಪೋರ್ಟಿವ್ ಆಗಿ ನಮಗೆ ಸಹಕಾರ ಕೊಡುವುದಿಲ್ಲ. ಇದರಲ್ಲಿ ಏನೂ ನಮಗೆ ಸಾಧಿಸಲಿಕ್ಕೆ ಆಗೋದಿಲ್ಲ ಸರ್ ಇದರಲ್ಲಿ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಈ ಕ್ರೈಮ್ ಮಾಡ್ತಾ ಇರುವ ಈ ಫ್ರಾಡ್ ಇದ್ದಾನಲ್ಲ, ಯಾವಾಗಲೂ ಫ್ರಾಡಲ್ಲೇ ಇರ್ತಾನೆ. ಇವತ್ತು ಈ ಅಕೌಂಟ್ ಬ್ಲಾಕ್ ಆದರೆ ನಾಳೆ 5,000 ಕೊಟ್ಟರೆ ಇನ್ನೊಂದು ಮಾಡ್ತಾನೆ. ಅದು ಕೂಡ ನನಗೆ ಒಂದು ಕ್ರೈಮ್ನವರು ಹೇಳಿದರು, 5,000 ಕೊಟ್ಟರೆ ಕರೆಂಟ್ ಅಕೌಂಟ್ ಓಪನ್ ಮಾಡಿ ಕೊಡ್ತಾರಂತೆ. ಹಾಗಾದರೆ ನಾವೆಲ್ಲ ಇಷ್ಟು
ಎಷ್ಟು ಕಷ್ಟಪಟ್ಟು ಒಂದು ಮಾಡುವಂಥ ಅಂದರೆ ಒಂದು ಅಕೌಂಟ್ ಓಪನ್ ಮಾಡೋದು. ಈಗ ನೀವಿರ್ಬೋದು, ನಾನಿರ್ಬೋದು, ಇನ್ನೊಬ್ಬ ಇರ್ಬೋದು. ಅದು ಕೊಡಿ ಇದು ಕೊಡಿ ಅಷ್ಟು ಡಾಕ್ಯುಮೆಂಟ್ ಕೇಳುವುದಕ್ಕೂ ಇಂಥ ಫ್ರಾಡ್ಗಳು 5,000 ಕೊಟ್ಟು ಅಕೌಂಟ್ ಓಪನ್ ಮಾಡುವುದಕ್ಕೂ ಎಲ್ಲಿದೆ ಸಂಬಂಧವೇ ಇಲ್ಲಲ್ಲ. ಮೋಸಗಾರರಿಗೆ ಒಂದು ಜೀವನ ಅಲ್ಲ, ಸೆಕ್ಯೂರಿಟಿ ಇಲ್ಲ ಅಂತ ಅನ್ನುವಂಥದ್ದು. ಮತ್ತು ಇನ್ನೊಂದು ಇದರಲ್ಲಿ ಈಗ ನೋಡಿ, ಈಗ ಪ್ಯಾರಲಲ್ ಎಕಾನಮಿಯನ್ನು ಬ್ಲಾಕ್ ಮಾಡ್ತೇವೆ ಅಂತ ಹೇಳಿದ್ರು ಅದು ಸಕ್ಸಸ್ಸು ಆಗಿದೆ. ನಮ್ಮಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲ ಕಡಿಮೆ ಆಗಿದೆ, ತುಂಬ ತುಂಬ ಉತ್ತಮವಾಗಿ ನಾವು ನಡೀತಾ ಇದ್ದೇವೆ. ಆದರೆ ಇದು ಕೂಡ ಒಂದು ಪ್ಯಾರಲಲ್ ಎಕಾನಮಿ. ನನ್ನ ಲೆಕ್ಕದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಂಗಳಿಗೆ, ನನ್ನ ಲೆಕ್ಕ, ಕ್ರೈಮ್ ಪೊಲೀಸರಲ್ಲಿ ತುಂಬ ಇದರ ಫಿಗರ್ ಇರ್ಬೋದು, ನನ್ನ ಲೆಕ್ಕದಲ್ಲಿ ತಿಂಗಳಿಗೆ 10 ಕೋಟಿಗಿಂತ ಮೇಲೆ ಇದರಿಂದ ಹಣ ಹೋಗ್ತಾ ಉಂಟು. ಇದು ಇದು ಜನರು ಡೆವಲಪ್ ಆಗುವಂಥ ಹಣ ಅಲ್ವಾ, ಇದು ಎಲ್ಲಿಗೂ ಹೋಗ್ತಾ ಉಂಟು. ಅಂದರೆ ನಮ್ಮ ದೇಶದಿಂದ ಎಷ್ಟು ಹೋಗ್ತಾ ಇರ್ಬೋದು ಇದು, ಈ ಎಷ್ಟು ದೊಡ್ಡ ಒಂದು ಮೊತ್ತ ಬೇರೆಯವರಿಗೆ ಹೋಗಿ ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತಾ ಇರ್ಬೋದು ಅನ್ನುವಂಥದ್ದು ಒಂದು ಚಿಂತೆ ಮಾಡುವಂಥದ್ದು. ಇನ್ನೊಂದು ಈ ಡಿಫೆನ್ಸ್ ಸಿಸ್ಟಮನ್ನು ಮಿಸ್ಯೂಸ್ ಮಾಡುವಂಥದ್ದು. ಈಗ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಗೆ ನಾನು ಎಲ್ಲಿವರೆಗೆ ಇದನ್ನು ಮಾಡಿದ್ದೇನೆ ಅಂತ ಹೇಳಿದರೆ, ಡಿಫೆನ್ಸ್ ಮಿನಿಸ್ಟ್ರಿಗೆ ನಮ್ಮ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಮಿನಿಸ್ಟ್ರಿ, ಫೈನಾನ್ಸ್ ಮಿನಿಸ್ಟ್ರಿ, RBI, ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರಿ ಎಲ್ಲರಿಗೂ ಲೆಟ್ರ್ ಬರೆದಿದ್ದೇನೆ. ಅದನ್ನೆಲ್ಲ ಇಟ್ಕೊಂಡು ಯಾಕೆ ಬರೆದಿದ್ದೇನೆ ಅಂತ ಹೇಳಿದರೆ, ಈಗ ಇದರಲ್ಲಿ ದೊಡ್ಡ ವಿಷಯ ಅಂದರೆ ತುಂಬ ಜನರಿಗೆ ಇದು ಮೋಸ ಆಗಿದೆ. ಈಗ ನನ್ನ ಫ್ರೆಂಡ್ಸಲ್ಲಿ ಮಾತಾಡೋ ಒಂದೊಂದು ಉದಾಹರಣೆ ಕೊಡ್ತಾರೆ. ಇದನ್ನು ಪಬ್ಲಿಕ್ಕಿಗೆ ಯಾರು ತರುವುದಿಲ್ಲ, ಗೊತ್ತಾಯ್ತಲ್ಲ. ಇದರನ್ನು ಪಬ್ಲಿಕ್ ಇದೊಂದು ಅವೇರ್ನೆಸ್ ಮೂಡಿಸೋದೇ ನಿಮ್ಮದು ಕೆಲಸ ಈಗ. ಮತ್ತು ನಾನು ಇದನ್ನು ಡಿಫೆನ್ಸಿನ ವಿಷಯ ಹೇಳೋದು. ಓಕೆ, ದೇಶದಲ್ಲಿ ನಮಗೆ ಡಿಫೆನ್ಸ್ ಅಂತ ಗೊತ್ತು, ಭಾರತದ ಮೇಲೆ ನಮಗೆ ಪ್ರೇಮ ಉಂಟು, ದೇಶ ಪ್ರೇಮ ಉಂಟು, ನಾವು ಇದರ ಬಗ್ಗೆ ನಮ್ಮ ಡಿಫೆನ್ಸಿನ ಮೋಸ ಅಂತ ತಿಳ್ಕೊಳ್ಳೋದು. ಇದು ಇನ್ನೊಂದು ದೇಶದವನೊಟ್ಟಿಗೆ ಇಂಥ ಒಬ್ಬ ಡೀಲಿಂಗ್ ಮಾಡಿದರೆ, ನನಗೆ ಇಷ್ಟು ಸಾಮಗ್ರಿ ಬೇಕು ಅಂತ ಡೀಲಿಂಗ್ ಮಾಡಿ ಅವನ ಸಾಮಗ್ರಿಯನ್ನು ತರಿಸಿ ಅವನಿಂದ ಹಣವನ್ನು ಇವನು ಹಾಕಿಕೊಂಡ್ರೆ ನಮ್ಮ ಡಿಫೆನ್ಸಿನ ರೆಪ್ಯುಟೇಷನ್ ಕಡಿಮೆ ಆಗ್ತದೆ. ಮತ್ತು ಇನ್ನೊಂದು ವಿಚಾರ ಇದರಲ್ಲಿ ನೀವು ನೋಡಿ, ಈ ಫೋಟೋಗಳಿದ್ದಾವೆ ಇಲ್ಲಿ. ಈ ನಿಜವಾಗಿ ಈ ಒಬ್ಬ ವ್ಯಕ್ತಿ ಆರ್ಮಿಯಲ್ಲಿ ಇರುವಂಥ ವ್ಯಕ್ತಿ, ಶ್ರೀಕಾಂತ್ ಅನ್ನುವಂಥ ಒಂದು ವ್ಯಕ್ತಿ ಉಂಟಲ್ಲ, ಈ ವ್ಯಕ್ತಿ ಆರ್ಮಿಯಲ್ಲಿ ದುಡಿತಾ ಇದ್ದಾನೆ. ಅವರು ದುಡಿತಾ ಇರುವವರಿಗೆ ಅವರ ಪರ್ಸನಲ್ ರೆಪ್ಯುಟೇಷನ್ ಕೂಡ ಕಡಿಮೆ ಆಗ್ತದೆ, ಗೊತ್ತಾಯ್ತು. ಈ ಆರ್ಮಿ ಡ್ರೆಸ್ಸಲ್ಲಿ ಇರುವಂಥವ್ರು, ಇನ್ನೊಬ್ಬನ ಅದು ಮೇಲೆ ಇರುವಂಥದ್ದು ಒಂದು ಅವನ ಅಕೌಂಟ್ಸ್ ಅಂತೇಳಿ ಫೋನ್ ಮಾಡಿದ, ಅವರ DPL ಎಲ್ಲ ಇರುವಂಥದ್ದು. ಇದು ಆ ಆರ್ಮಿ ಆಫೀಸರ್ ಇದ್ದಾರೆ ಅಂತ ಇರುವಾಗ ನೋಡಿ, ಅವರ ಹೆಸರು ಕೂಡ ಮಸಿ ಬೆಳೆಯುವಂಥದ್ದು. ಈಗ ಇವರು ಕೂಡ ಮತ್ತೆ ಈಗ ಇವರೇ ನಾವೀಗ ಹೇಳೋದು, ಈ ಆರ್ಮಿ ಆಫೀಸರ್ ಪಬ್ಲಿಕಲ್ಲಿ ಎಲ್ಲಿಯಾದರೂ ಹೋಗ್ತಾ ಇದ್ದರೆ, ಗೊತ್ತಿದ್ದವರಾಗಿದ್ದರೆ ಇವರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ದಾರೆ, ಯಾಕೆ ಇವನು ಮೋಸ ಮಾಡಿದ್ದಾನೆ ಅಂತೇಳಿ, ಮೋಸ ಹೋದವರು ಅಲ್ವಾ. ಹಾಗಾದರೆ ಇದರ ತುಂಬ ಆಲೋಚನೆ ಮಾಡುವಂಥದ್ದು, ಇದರ ಒಳಗೆ ಹೋಗಿ ನೋಡಿದರೆ ತುಂಬ ಉಂಟು ಇದರಲ್ಲಿ ನೋಡುವಂಥದ್ದು. ಮತ್ತು RBIದು ರೂಲ್ಸು ಅದನ್ನು ಬ್ಯಾಂಕ್ಗಳು ಫಾಲೋ ಮಾಡ್ತಾ ಇಲ್ವಾ ಅನ್ನುವಂಥದ್ದು ಒಂದು ಸಂಶಯ ಬರ್ತದೆ. ಈ ಹಲವಾರು ರೀತಿಗಳಲ್ಲಿ ಇಲ್ಲಿ ನಮಗೆ ಸಂಶಯ ಬರ್ತದೆ. ಮತ್ತು ವ್ಯಕ್ತಿಯಿಂದ ಈಗ ನೋಡಿ, ಈ ಆರ್ಮಿ ಸ್ಟೋರ್ ಅನ್ನುವಂಥ ವ್ಯಕ್ತಿ ಅದು ಕೂಡ ಹಾಗೆ. ಇಲ್ಲಿ ನೀವು ನೋಡಿದರೆ ಯಾರಾದರೂ ಹೇಳ್ಬೋದು, ಆರ್ಮಿ ಸ್ಟೋರು ನೀನು ಚೆಕ್ ಮಾಡಬೇಕು. ಆರ್ಮಿ ಸ್ಟೋರು ಅನ್ನುವಂಥದ್ದು ಉಂಟು, ಅಲ್ಲಿ ಈ GST ನಂಬರ್ ಉಂಟು, ಈ ಅಡ್ರೆಸ್ಸಲ್ಲೇ ಉಂಟು, ಎಲ್ಲ ಉಂಟು. ಈ ನಂಬರ್ ಮಾತ್ರ ಈ ಫ್ರಾಡಿಂದು, ಇಲ್ಲಿರುವಂಥ ಒಂದು ನಂಬರ್, ಇಲ್ಲಿ ಒಂದು ನಂಬರ್ ಉಂಟು, ಈ ನಂಬರ್ ಮಾತ್ರ ಆ ಫ್ರಾಡಿನ ನಂಬರ್, ಅದರಲ್ಲಿ ಬೇರೆ ಎಲ್ಲ ಅದು ಉಂಟು, ಆಯಿತಾ. ಮತ್ತು ಈ ಸೈಬರ್ ಕ್ರೈಮ್ ಬ್ರಾಂಚಿಂದ ಅವರು ಫೋನ್ ಮಾಡಿ ಕೇಳಿದರು, ಅವರ ಫೋನ್ ನಂಬರ್ ಸಿಕ್ಕಿತ್ತು, ಆರ್ಮಿ ಸ್ಟೋರ್ನವ್ರದ್ದು ರಿಯಲ್ ಆದ ಫೋನ್ ನಂಬರ್ ಸಿಕ್ಕಿತ್ತು, ಒರಿಜಿನಲ್ ಫೋನ್ ನಂಬರ್ ಸಿಕ್ಕಿತ್ತು. ಅವರಿಗೆ ಫೋನ್ ಮಾಡುವಾಗ ಅವರು ಹೇಳ್ತಾರೆ, ನನಗೆ ಇತ್ತೀಚೆಗೆ ಒಂದು ವಾರದಿಂದ ಈಚೆಗೆ ಅಲ್ಲ, 10 ದಿವಸದಿಂದ ಈಚೆಗೆ ನನಗೊಂದು 4 ಕಾಲ್ ಬಂತು, ಇದೇ ಥರ ಸೇಮ್ ಬಂದಿದೆ. ನಾವು ಯಾವುದೇ ಮೆಟೀರಿಯಲ್ಗೆ ಆರ್ಡ್ರ್ ಮಾಡೋದಿಲ್ಲ, ನಮ್ಮದು ಅಂದರೆ ಅವರ ಡೀಲಿಂಗು ಬೇರೆ ಟೈಪಲ್ಲಿದೆ. ಮತ್ತು ನಮ್ಮಲ್ಲಿ ಕೇಳಿದರು, ನೀವೇನೋ ಹಣ ಹಾಕಿದ್ದೀರಾ? ಹಣ ಹಾಕಲಿಲ್ಲ ಅಂತ ಹೇಳಿದೆವು. ಆಗ ಅವರು ಹೇಳ್ತಾರೆ, ಈಗ ಒಂದು 2 ದಿವಸಕ್ಕೆ ಮೊದಲು ಒಂದು ನನಗೆ ಕಾಲ್ ಬಂತು, ಅವರು 2 ಲಕ್ಷ ರೂಪಾಯಿ ಕೂಡ ಹಾಕಿದ್ದಾರೆ. ಅವರಿಗೆ ಆರ್ಡ್ರ್ ಅಂತ ಗೊತ್ತುಂಟು, 2,000 ಶೂ ಬೇಕು ಅಂತ ಆರ್ಮಿಯವರಿಗೆ. ಅವರು ಪಾಪ ಅದನ್ನೆಲ್ಲ ಮಾಡಿ 2 ಲಕ್ಷ ಅವರ ಅಕೌಂಟಿಗೂ ಹಾಕಿದ್ದಾರೆ. ಅದೇ ಇಂಥದ್ದು ಇದನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ. ಇದು ಕೊನೆಯ ಮಿನಿಟಿನವರೆಗೆ ಇದನ್ನು ನಂಬುವಂಥದ್ದೇ ಅಲ್ಲ, ಎಲ್ಲವೂ ಪರ್ಫೆಕ್ಟಾಗಿದೆ. ಎಲ್ಲಿ ಮೋಸ ಹೋಗುವಂಥದ್ದು ಇರೋದು ಏನಿಲ್ಲ. ನಾವು ಕೂಡ ನನ್ನ ಮ್ಯಾನೇಜರ್ ಮತ್ತು ನಾವೆಲ್ಲ ಡಿಸ್ಕಸ್ ಮಾಡಿದ್ದೇವೆ, ಇಂಟರ್ನಲ್ನ ಸ್ಟಾಫ್ ಎಲ್ಲ ಕೂತು, ಇದು ಆಗಲಿಕ್ಕಿಲ್ಲ ಮೋಸ. ಯಾಕೆಂದರೆ ಮೋಸ ಮಾಡೋದಿದ್ರೆ ಅವ ಅಡ್ವಾನ್ಸ್ ಆಗ್ತೇನೆ ಅಂತೇಳಿ ಕೂಡ ಮಾಡ್ಬೋದಿತ್ತಲ್ಲ, ಅವತ್ತು ಮಾಡ್ಬೋದಿತ್ತು. ಇಷ್ಟು 1.5 ತಿಂಗಳು ಕಾಯಬೇಕು ಒಂದು ಅಮೌಂಟಿಗೆ ಮೋಸ ಮಾಡಲಿಕ್ಕೆ. ಅಡ್ವಾನ್ಸ್ ನಾನು ಆಗ್ತಾ ಇದ್ದೇನೆ ಮರೆ, ನೀವು ಇಷ್ಟು ಹಾಕಿ ಅಂತ ಅವತ್ತೇ ತಗೊಂಡು ಹೋಗ್ಬೋದಿತ್ತು. ಯಾಕೆ ಮಾಡಲಿಲ್ಲ ನಾವು? ಮತ್ತೆ ಅದರ ಬಗ್ಗೆ ಇದು ಅವನು ತುಂಬ ಸ್ಟಡಿ, ಎಲ್ಲಿವರೆಗೆ ಮನುಷ್ಯರ ಮಾನಸಿಕ ಇದನ್ನು ಸೈಕಾಲಜಿ ಸ್ಟಡಿ ಮಾಡಿದ್ದಾರೆ ಅಂತ ಹೇಳಿದರೆ, ನಾವೊಂದು ಮೆಟೀರಿಯಲನ್ನು ರೆಡಿ ಮಾಡಿದ ಮೇಲೆ ನಮಗೆ ಒಂದೇ ಆಸೆ ಇರೋದು ಅಂತ ಹೇಳಿದರೆ, ನಾವು ಇನ್ವೆಸ್ಟ್ ಮಾಡಿದ ಹಣ ಬರಲಿ ಅಂತ. ಅಡ್ವಾನ್ಸ್ ಟೈಮಲ್ಲಿ ಆದರೆ ನಾವು ಬೇಕಾದ್ರೆ ವರ್ಕನ್ನು ಕ್ಯಾನ್ಸಲ್ ಮಾಡೋದು, ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿರೋದಿಲ್ಲಲ್ಲ.
ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ, ಹೇಗಾದರೂ ಹಣ ಬರಬೇಕು ಅಂದಾಗ ಇಮಿಡಿಯೇಟ್ ಹಾಕಿ ಬಿಡ್ತಾರೆ ಅನ್ನುವಂಥದ್ದು ಸೈಕಾಲಜಿ ನೋಡಿ. ಅಲ್ಲಿವರೆಗೆ ಅವರು ಅಷ್ಟು ಬ್ರಿಲಿಯಂಟ್ ಇದ್ದಾರೆ. ಇವರು ಸಾಮಾನ್ಯವಾಗಿ ದಡ್ರು ಮಾಡ್ತಾ ಇಲ್ಲ ಅಲ್ವಾ. ನಾವೀಗ ಭಾರತವನ್ನು ಹೇಳಿದ್ರೆ, ನಾವು ಭಾರತ ಅಂತಲ್ಲ, ಯಾವುದೇ ದೇಶದಲ್ಲಿ ಇಲ್ಲ ಪ್ರಪಂಚದಲ್ಲಿ ನಾವೀಗ ಎಷ್ಟೋ ದೇಶಗಳನ್ನು ಸುತ್ತಿದವರಾದ ಕಾರಣ ನಮಗೆ ಗೊತ್ತಿರ್ತದೆ ಎಲ್ಲ ಕಡೆ ವಿದ್ಯಾಭ್ಯಾಸ ಬೇಕು, ವಿದ್ಯಾಭ್ಯಾಸ ಇದ್ದರೆ ಅದೆಲ್ಲ ಇಂಥದ್ದೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತೇವೆ. ಬಟ್ ವಿದ್ಯಾಭ್ಯಾಸ ಇದ್ದು ಇದು ಜಾಸ್ತಿ ಆಗ್ತದಲ್ಲ ಅನ್ನುವಂಥದ್ದು ಒಂದು ಕಡೆಯಿಂದ ಟೆನ್ಷನ್ ಆಗ್ತಾ ಉಂಟು. ಅಂದರೆ ಬಹುಶಃ ಇದು ಒಂದು ರೀತಿ ಅಂದರೆ ಇಂಥ ಸಂಸ್ಥೆಗಳು ಅಂದರೆ ಬಹುಶಃ CBI ಹೆಸರಲ್ಲಿ ಮಾಡಿದ್ರು, ಇವಾಗಲೇ ಅನೇಕ ಉದಾಹರಣೆಗಳನ್ನು ನಾನು ಹೇಳಿದೆ. ಅಂದರೆ ಇದೆಲ್ಲ ಒಂದು ಕೂಡ ಒಂದು ರೀತಿ ದೇಶದ ಮೇಲೆ ಅಥವಾ ಇಂಥ ಒಂದು ಸಂಸ್ಥೆಯ ಮೇಲೆ, ಸೈನ್ಯದ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆಯನ್ನು ದುರುಪಯೋಗ ಪಡಿಸುವಂಥ ಒಂದು ಪ್ರಯತ್ನ. ನಿಜವಾಗಿ ಈಗ ಏನಂತ ಹೇಳಿದರೆ, ಈಗ ನಿಮ್ಮ ಮುಂದೆ ಇಲ್ಲ ನನ್ನ ಮುಂದೆ ಒಬ್ಬ ಇನ್ನು ಯಾರಾದರೂ ಒಬ್ಬ ಆರ್ಮಿಯವನೇ ಬಂದರೂ ಕೂಡ ಇವನು ನಿಜವಾದ ಆರ್ಮಿಯವನೋ ಅನ್ನುವಂಥ ಅವನು ತಿಳ್ಕೊಂಡೆ ನಾವಿನ್ನು ಅವನಿಗೆ ನಮಸ್ಕಾರ ಕೊಡಬೇಕಷ್ಟೇ. ಅಲ್ಲಿವರೆಗೆ ಬಂದಿದೆ. ಈಗ ಸಂಶಯ ಪಡುವಂಥದ್ದು ಬಂದಿದೆ. ಮತ್ತು ಈಗ ನೋಡಿ, ಇಲ್ಲಿ ನನಗೀಗ ಆರ್ಮಿಯದ್ದು ಬಂತು, ಇನ್ನೊಂದು ಊರಲ್ಲಿ ಇಂಥವರು ನಮ್ಮಲ್ಲಿರುವಂಥ ದೊಡ್ಡ ದೊಡ್ಡ ಕಂಪನಿಗಳನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರ್ಬೋದು. ಈ ಊರಿನ ಕಂಪನಿಯನ್ನು ಆ ಊರಲ್ಲಿ, ಆ ಊರಿನ ಕಂಪನಿಗಳನ್ನು ಈ ಊರಲ್ಲಿ ಮಾಡಿಕೊಂಡು ಏನೆಲ್ಲ ಮಾಡ್ತಾ ಇರ್ಬೋದು. ಈಗ ಮೊನ್ನೆ ಮತ್ತೊಂದು ಕೇಸು ನನಗೆ ಗೊತ್ತಾಯಿತು, ಇದೇ ಆರ್ಮಿಯಿಂದ ಬರುವಂಥದ್ದು. ಈಗ ಹೆಚ್ಚಾಗಿ ಬರುವಂಥದ್ದು ಆರ್ಮಿ, CBI, ಪೊಲೀಸ್ ಡಿಪಾರ್ಟ್ಮೆಂಟ್, NIA, ED ಇಂಥ ಹೆಸರಲ್ಲಿ ಬರುವಂಥದ್ದು. ಇಂಥದ್ದನ್ನು ಇಷ್ಟು ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಇದು ಬರ್ತಾ ಉಂಟು. ಇನ್ಕಮ್ ಟ್ಯಾಕ್ಸ್ ತುಂಬ ಮೇಲ್ಗಳೆಲ್ಲ ಬರ್ತಾ ಉಂಟು, ನಿಮ್ಮದು ಅಕೌಂಟ್ ಈಗ ಬ್ಲಾಕ್ ಆಗ್ತದೆ ಅಂತ. ಇದಕ್ಕೆ ಸರ್ಕಾರವೇ ಇದಕ್ಕೆ ಒಂದು ಸರಿಯಾದಂಥ ಇದನ್ನು ತಗೊಳ್ಬೇಕಷ್ಟೇ ಹೊರತು. ಮತ್ತು ಹೇಳ್ತಾರೆ ಜನರೆಲ್ಲ, ನೀವೆಲ್ಲ ಅವೇರ್ನೆಸ್ಸಲ್ಲಿ ಇರಬೇಕು, ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ. ಸರಿ, ನಾವೆಲ್ಲ ಆ್ಯಕ್ಟಿವ್ ಎಷ್ಟು ದಿನ ಅಂತ ಇರಲಿಕ್ಕೆ ಆಗ್ತದೆ? ದಿನ ನಾವು ಹೆದರಿ ಬದುಕುವಂಥ ಪರಿಸ್ಥಿತಿ ಅಲ್ಲ. ಹಾಗಿದ್ರೆ ನೋಡಿ, ಈಗ ನಮ್ಮದೇ ಒಂದು ಫ್ರೆಂಡ್ಸ್ಗಳಲ್ಲಿ ಆದರೂ ಹೊರಗಡೆ ಹೋದರೂ ಕೂಡ ಅವನ ಹೆಸರಲ್ಲಿ ಫೋನ್ ಮಾಡ್ಬೋದಲ್ಲ, ಸರ್ ನಿಮ್ಮ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ, ಅರ್ಜೆಂಟಾಗಿ ಹಣ ಹಾಕಿ ಈಗ ಹಾಸ್ಪಿಟಲ್ಗೆ ಕೊಂಡೋಗಿ, ನಾವು ಹಾಕ್ತೇವೆ ಅಲ್ವಾ. ಆ ಮಿನಿಟಲ್ಲಿ ಟೈಮ್ ಇರುವುದಿಲ್ಲಲ್ಲ. ಇಂಥದ್ದೆಲ್ಲ ಬರ್ತದೆ ಅಂತ. ಇದಕ್ಕೆ ತುಂಬ ಅಂದರೆ ಈಗಿನ ಕಾಲದಲ್ಲಿ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಜಾಗ್ರತೆ ಬೇಕು. ಈ ಮಾತನ್ನು ಅವನಿಗೆ ಹೇಳಿದೆ ನಾನು. ಅಲ್ಲ, ಈಗಿನ ಕಾಲ ಎಲ್ಲಿ ಉಂಟು ಅಂತ ಹೇಳಿದರೆ, ಹಾಲನ್ನು ಕೊಟ್ಟರೂ ಕುಡಿಯುವಾಗ ನಾವು ಯೋಚನೆ ಮಾಡಬೇಕು ಸರ್. ಹಾಗಿರುವಾಗ ನೀವು ಮಿಲಿಟ್ರಿಯವರೇ, ಆರ್ಮಿಯವರು, ನೀವು ಬೇಸರ ಮಾಡಬೇಕು ಅಂತ ಹೇಳಿ ನಾನು ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೇನೆ ಅವನಿಗೆ. ನೀವು ಬೇಸರ ಮಾಡಬಾರ್ದು, ಈ ಕಾಲ ಆಗಿ ಉಂಟಲ್ಲ. ಅದಕ್ಕೆ ಅವನು ನನಗೆ ಒಂದು ಎಷ್ಟು ಕನ್ವಿನ್ಸ್ ಮಾಡಿದ ಅಂತ ಹೇಳಿದರೆ, ಅದು ಭಾರಿ ವಿಶೇಷ ಉಂಟು ಅದರ ಕನ್ವರ್ಸೇಷನ್ ಎಲ್ಲ. ಅಂದರೆ ಟೋಟಲ್ ಕಮ್ಯುನಿಕೇಷನ್ ಹಿಂದಿಯಲ್ಲೇ ಆಗಿರುವಂಥದ್ದು, ಎಲ್ಲ ಹಿಂದಿಯಲ್ಲೇ, ಟೋಟಲ್ A to Z. ಹಿಂದಿ ಬಿಟ್ಟು ಏನಿಲ್ಲ. ಅವನು ಕೂಡ ಎಲ್ಲಿ ಅವನು ನಾರ್ತ್ ಇಂಡಿಯನೇ. ನಿಮ್ಮ ಮತ್ತು ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ಮ ಸ್ಟಾಫ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡ್ತಿದ್ರು, ಒಬ್ಬನೇ ಮಾತಾಡ್ತಿದ್ದು. ಕೊನೆಗೆ ಲಾಸ್ಟ್ ಮಿನಿಟಿಗೆ ಮಾತ್ರ ಒಬ್ಬ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವ ಅಂತ ಒಬ್ಬ ಪರಿಚಯ ಆಯಿತು. ಅದು ಲೇಡಿಯಾ ಜೆಂಟ್ಸ್ ಏನೋ, ಲಾಸ್ಟ್ ಮಿನಿಟಿಗೆ. ಅಲ್ಲಿವರೆಗೆ ಈ ಒಂದೇ ವ್ಯಕ್ತಿ, ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಫೋನ್ಗೆ ನಾವು ಫೋನ್ ಮಾಡಿದರೆ ಯಾವಾಗ ಕೂಡ ಎತ್ತಾನೆವ. ಈಗ ಒಂದು ದಿವಸ ಮಿಸ್ ಆಗೋದು, ಸ್ವಿಚ್ ಆಫ್ ಆಗಿರೋದು ಅಂಥದ್ದಿಲ್ಲ. ಅಂದರೆ ಈ ಮೊಬೈಲನ್ನು ಅವನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದಾನೆ ಅಂತ ಆಯಿತು. ಓಕೆ. ಸೊ ಅಂದರೆ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಅಂದರೆ ಬಹುಶಃ ನಿಮ್ಮಂಥ ಉದ್ಯಮಿಗಳು ಅಂದರೆ ಅವರಿಗೆ ಈ ಥರ ಒಂದು ಎನ್ಕ್ವೈರೀಸ್ ಬರ್ತಾ ಇರುತ್ತೆ ಅಥವಾ ಆರ್ಡರ್ಗಳು ಸಿಗ್ತಾ ಇರುತ್ತೆ. ಸೊ ಪ್ರತಿಯೊಂದು ಸಂದರ್ಭದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ. ಸರ್, ಇನ್ನೊಂದು ಡೌಟ್ ಬರೋದು ಅಂದರೆ, ಸಾಮಾನ್ಯವಾಗಿ ಇಂಥ ಒಂದು ಸಂಸ್ಥೆಗಳಿಂದ ನೇರವಾಗಿ ವರ್ಕ್ ಸಿಗುವ ಸಾಧ್ಯತೆಗಳಿರುತ್ತೆ ಅಥವಾ ಟೆಂಡರ್ ಥ್ರೂವೇ ಬರುವಂಥ, ಅದಕ್ಕೊಂದು ಪ್ರೊಸೀಜರ್ ಇರುತ್ತಲ್ಲ. ಸೊ ಅದರ ಬಗ್ಗೆ ಹೇಗೆ, ಅದು ಏನು ಅಂತ ಗೊತ್ತುಂಟಾ? ಇಂಥ ಸಂಸ್ಥೆಗಳು ಹೆಚ್ಚಾಗಿ ಟೆಂಡರೇ ಕರೀತವೆ. ಹೆಚ್ಚಾಗಿ ಟೆಂಡರ್ ಇಲ್ಲದೆ ಇರುವುದಿಲ್ಲ. ಕೆಲವು ಸಲ ಈ ಎಮರ್ಜೆನ್ಸಿ ಕೇಸಸ್ ಅಂತ ಇರ್ತದೆ. ಈ ಎಮರ್ಜೆನ್ಸಿ ಕೇಸಿಗೆ ಎಂತ ಮಾಡ್ತಾರೆ ಇವರು, ಇಮಿಡಿಯೇಟಾಗಿ ಈಗ ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆಲ್ಲ, ಅದಕ್ಕೆ ಬೇಕಾಗಿ ಸುಮಾರು ಆ್ಯಪ್ಗಳಿದ್ದಾವೆ, ಗೌರ್ಮೆಂಟ್ ಆ್ಯಪ್ಗಳೇ ಸುಮಾರು ಇದ್ದಾವೆ, ಜಮ್ಮು ಅಂಥದ್ದೆಲ್ಲ ಆ್ಯಪ್ಗಳಿದ್ದಾವೆ. ಈಗ ಅವುಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೇವೆ, ಇದನ್ನು ಯಾರು ಕೂಡ ಆಕ್ಸೆಸ್ ಮಾಡ್ಬೋದು. ಈಗ ವಿಷಯ ಎಂತ, ಒಂದು ಆ್ಯಪನ್ನು ಈಗ ಜಸ್ಟ್ ಡೈಲಲ್ಲಿ ನಾವು ರಿಜಿಸ್ಟರ್ ಮಾಡಿ ಅಲ್ಲಿಂದ ಬಂದದ್ದು. ಈ ಜಸ್ಟ್ ಡೈಲಲ್ಲಿ ನಾವು ಮ್ಯಾನುಫ್ಯಾಕ್ಚರರ್ ಅಂತಲೂ ನಾವು ಇದು ಮಾಡ್ಬೋದು, ಅದೇ ರೀತಿ ಪರ್ಚೇಸರ್ ಅಂತಲೂ ಯಾರು ಕೂಡ ಎಂಟ್ರಿ ಆಗ್ಬೋದು. ಇಲ್ಲ ಒಬ್ಬ ಇಂಥದ್ದೊಂದು ಇರ್ತದೆ ಅಲ್ವಾ. ಹಾಗಿರುವಾಗ ಯಾರಿಗೂ ಕೂಡ ಇದರಲ್ಲಿ ಆಕ್ಸೆಸ್ ಆಗುವಂಥ ಸಾಧ್ಯತೆಗಳಿರುವುದರಿಂದ ಕೆಲವರೆಲ್ಲ ಸಡನ್ನಾಗಿ ಈ ಎಮರ್ಜೆನ್ಸಿ ಇದಕ್ಕೆ ಬೇಕಾಗಿ ಮಾಡುವಂಥದ್ದು ಇರ್ತದೆ, ಇಲ್ಲ ಅಂತೇನಿಲ್ಲ. ಅಂದರೆ ಈ ಬೇಸ್ ಮೇಲೆ ನಮಗಿದು ಫ್ರಾಡ್ ಆಗಿರ್ಬೋದು ಅಂತ ಅಂದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಅಂಥದ್ದು ಮಾಡಲಿಕ್ಕೆ ಭಾರಿ ಕಷ್ಟ. ಅಂದರೆ ಸಡನ್ ಏನು ಅಂತ ಗೊತ್ತಿಲ್ಲಲ್ಲ, ರಿಕ್ವೈರ್ಮೆಂಟ್ ಏನು, ಯಾಕೆ ಅಂತ ಗೊತ್ತಿಲ್ಲ. ಇದು ಕೂಡ ನಾವು ಕೂಡ ಅದನ್ನು ಕೂಡ ಆಲೋಚನೆ ಮಾಡಿದೆವು. ಈ ಆರ್ಮಿ ಅವರಿಗೆ, ಮಿಲಿಟರಿ ಅವರಿಗೆ H-frame ಯಾಕೆ ಅಂತ ಆಲೋಚನೆ ಮಾಡಿದೆವು. ಮತ್ತು ನಮಗೆ ನಾವೇ ಇದು ಮಾಡಿದೆವು, ಇರ್ಬೋದು ಇವರಿಗೆ ಟ್ರೈನಿಂಗ್ ಅದು ಇದೆಲ್ಲ ಇರ್ತದಲ್ಲ, ಟವರ್ ಎಲ್ಲ ಬಿಲ್ಡಪ್ ಮಾಡಲಿಕ್ಕೆ ಬೇಕಾಗ್ತದೆ. ಅದು ಕೂಡ ಹೇಳಿದೆ, ಹೆವಿ ಬೇಕು ಅಂತ ಹೇಳಿದ. ಅವರ ಅಷ್ಟು ಸ್ಟ್ಯಾಂಡರ್ಡ್ ಎಲ್ಲ ಮೇಂಟೈನ್ ಮಾಡ್ತಾನೆವ, ಅಲ್ಲಿ ಏನೆಲ್ಲ ಉಂಟು ಅದೇ ಮಾಡ್ತಾನೆವ. ನಾವು ಹಾಗೆ ಎಣಿಸಿದೆವು, ಅದು ಆಗಿರ್ಬೋದು. ಮತ್ತು ನಮಗೆ ಬಿಸ್ನೆಸ್ ಅಲ್ಲ, ನಮಗೆ ಅವನಿಗೆ ಯಾಕೆ ಯೂಸ್ ಮಾಡಿದ್ರೆ ನಮಗೆ ಅಂತಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಬೋದು, ಸರಿ ಕೊಡುವ ಅಂತ ನಾವು ಮುಂದಕ್ಕೆ ಹೋದ್ದು.
ಮುಂದಕ್ಕೆ ಹೋಗೋದಕ್ಕೆ ಮೊದಲು ನಾವು ಸುಮ್ಮನೆ ಹೋಗಲಿಲ್ಲ. ಅವನು ಫಸ್ಟ್ ಟೈಮ್ ಫೋನ್ ಬಂದವತ್ತೇ ಫೋನ್ ಚೆಕ್ ಮಾಡಿದೆವು, ಫೋನ್ ಸರಿ ಉಂಟು, ಟಿನ್ ವೆರಿಫೈ ಮಾಡಿದೆವು, ಅದು ಸರಿ ಉಂಟು, ಲೊಕೇಶನಲ್ಲಿ ಇದನ್ನು ಹಾಕಿ ನೋಡಿದೆವು, ಈ ಅಡ್ರೆಸ್ಸಲ್ಲಿ ಆರ್ಮಿ ಸ್ಟೋರ್ ಉಂಟು, ಅದು ಉಂಟು, ಪ್ರತಿಯೊಂದು ಉಂಟಲ್ಲ. ಮತ್ತು ಇದ್ದ ಮೇಲೆ ನಾವು ಅದನ್ನು ಯಾರೂ ಕೂಡ ಡೌಟ್ ಬರುವುದೇ ಇಲ್ಲ ಆ ಟೈಮಲ್ಲಿ. ಸೊ ಬಹುಶಃ ನೀವು ಒಂದು ಸಮಯ ಪ್ರಜ್ಞೆಯಿಂದ ನೀವೊಂದು ಈ ವಂಚನೆಯಿಂದ ಪಾರಾಗುವುದು ತಪ್ಪಿದಂತಾಗಿದೆ ಅಂತ. ಸೊ ನಿಮ್ಮ ಮೆಟೀರಿಯಲನ್ನು ವಾಪಸ್ ತಗೊಂಡು ಬಂದಿದ್ದೀರಾ? ಮೆಟೀರಿಯಲ್ ವಾಪಸ್ ಬಂದಿದೆ ನಮಗೆ. ಅದೇ ಗೂಡ್ಸ್ ಒಂದು ಹೋದದ್ದೊಂದು ಅಲ್ಲೊಂದು ಲಾಸ್, ಅಲ್ಲಿಂದ ದೊಡ್ಡ ಪಾಠವೂ ಸಿಕ್ಕಿದೆ ಅದರಿಂದ. ಮತ್ತು ಈ ಪಾಠವನ್ನು 100 ಜನಕ್ಕೆ ಹಂಚುವಂಥ ಒಂದು ಅವಕಾಶವು ನಮಗೆ ಸಿಕ್ಕಿದೆ. ಇದನ್ನು ನನಗೆ ಇಲ್ಲೇ ಬಿಡ್ತಾ ಇಲ್ಲ ಇದನ್ನು, ಅದಕ್ಕೆ ನಾನು ಅದನ್ನು ಮಿನಿಸ್ಟ್ರಿಗೆಲ್ಲ ಬರ್ದದ್ದು. ಇಲ್ಲದ್ರೆ ಕೆಲವರೆಲ್ಲ ಎಂತ ಮಾಡಿದೆ, ನಾನು ಬಚಾವಾದ ಇನ್ಯಾಕೆ ಅಂತ ಹೇಳ್ತಾರೆ, ನನಗೆ ಯಾಕೆ ಮರೆ ಅಂತ. ಇನ್ನೊಬ್ಬರೊಟ್ಟಿಗೆ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ ಇಂಥದ್ದೊಂದು ಆಗಿದೆ. ಯಾಕೆಂದರೆ ಅವರ ಮನಸ್ಸಲ್ಲಿ ಒಂದು ಇದಿರ್ತದೆ, ಎಲ್ಲ ನಾನು ಮೋಸ ಹೋದೆ ಅಂತ ಅವನು ನಗಾಡು, ಏನೋ ಅವನು ತಮಾಷೆ ಮಾಡ್ಬೋದು, ಅವಮಾನ ಆಗ್ಬೋದು ಅಂತ. ನಮ್ಮ ಉದ್ದೇಶ ಅದಲ್ಲ, ಇಲ್ಲಿ ಅವಮಾನದ ವಿಷಯ ಅಲ್ಲ. ಇಲ್ಲಿ ನಾವು ಅನೇಕ ಜನರಿಗೆ ಇದರಿಂದ ಒಂದು ಅವೇರ್ನೆಸ್, ಜಾಗೃತಿ ಮೂಡಿಸಬೇಕು ಅನ್ನೋಂಥದ್ದು. ಇದನ್ನು ಇನ್ನೂ ಮುಂದೆ ಕೊಂಡೋಗ್ಬೇಕಂತ ಇದ್ದೇನೆ ನಾನು, ಬೇರೆ ಬೇರೆ ರೀತಿಯಲ್ಲಿ ಪೇಪರಲ್ಲಿ ಆ್ಯಡ್, ನಮ್ಮಿಂದ ಬೇಕಾದರೆ ಕೈಯಿಂದ ಸ್ವಲ್ಪ ಹಣ ಹೋದರೂ ಮನೆಗೆ ಇದನ್ನು ಮುಟ್ಟಿಸುವಂಥದ್ದು ಅನ್ನು ಮಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿಗೆ ಬಂದಿದೆ ನಾನೀಗ. ಯಾಕೆಂತ ಹೇಳಿದರೆ ಒಂದು ದಿವಸ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಇಂಥ ಫ್ರಾಡ್ಗಳಿಗೆ ₹1 ಕೂಡ ಹೋಗುವುದಿಲ್ಲ ಅನ್ನುವಂಥದ್ದು ಬರಬೇಕು. ಹೌದು. ಮತ್ತು ಅವರು ಇನ್ನೊಂದು, ನನಗೆ ನನ್ನ ಇದರ ಪ್ರಕಾರ ಅವರು ಕಾಂಟ್ಯಾಕ್ಟ್ ಮಾಡುವುದೇ ಇಂಥ ಏರಿಯಾಗಳು ನೋಡಿಕೊಂಡು. ಈಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಂತ ಹೇಳಿದರೆ ತುಂಬ ನಾವು ಒಂದು ಹೈಲಿ ಎಜುಕೇಟೆಡ್ ಮತ್ತು ಭಾರಿ ಒಂದು ನಂಬುವಂಥ ಜನ, ಮತ್ತು ಬ್ಯುಸಿಯಾಗಿ ಇರ್ತೇವೆ ಲೈಫಲ್ಲಿ ಎಲ್ಲರೂ ಕೂಡ. ಆಗ ಇದನ್ನೆಲ್ಲ ಯೋಚನೆ ಮಾಡುವಂಥ ಇದು ಇರುವುದಿಲ್ಲಲ್ಲ, ಅದಕ್ಕೆ ಅವರು ಅಂಥದ್ದೇ ಜನರನ್ನೇ ಟಾರ್ಗೆಟ್ ಮಾಡ್ತಾರ ಅಂತ, ಜಾಸ್ತಿ ರನ್ನಿಂಗ್ ಇರ್ತದೆ ಅಂಥದ್ದನ್ನೇ ಟಾರ್ಗೆಟ್ ಮಾಡುವಂಥದ್ದು ಅಂಥದ್ದೆಲ್ಲ ಇರ್ತದೆ. ಇದು ಭಾರಿ ಉಂಟು. ಈಗ ಮೊನ್ನೆ ಒಂದು ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ನಮ್ಮ ಸುರತ್ಕಲಲ್ಲಿ ಆದಂಥದ್ದು ಇದು. ಅದು ಕೂಡ ಆರ್ಮಿಯಿಂದ ಒಂದು ಮೀನು ಮಾರುವ ಒಂದು ವ್ಯಾಪಾರಿಗೆ ನನಗೆ 25 kg ಮೀನು ಬೇಕು ಪಣಂಬೂರಿಂದ ಅಂತ ಹೇಳಿದ್ರಂತೆ ಅವರು. ಆಯಿತಾ, ಅವನು 25 kg ಚಂದ ಪೀಸ್ ಮಾಡಿ, ಒಳ್ಳೆ ಮೀನು ಎಲ್ಲ ಪೀಸ್ ಮಾಡಿ ಪಣಂಬೂರಿಗೆ ಹೋದ. ಪಣಂಬೂರಿಗೆ ಹೋಗೋ ಪಣಂಬೂರು ಸರ್ಕಲ್ ಕಾಣಿಸ್ತಾ ಉಂಟು ಈ ಲೊಕೇಶನಲ್ಲಿ. ಪಾಪ ಮೊದಲೇ ನೋಡಲಿಲ್ಲ ಇದು ಉಂಟಾ ಅಂತ. ಮತ್ತೆ ಅಲ್ಲಿ ನೋಡುವಾಗ ಫೋನ್ ಬಂದಿದೆ ಅವನಿಗೆ ಇದಕ್ಕೆ ಮೊದಲು ಅವರು ಕೂಡ ಅದನ್ನೇ ಹೇಳಿದ್ದಾರೆ, ನೀನು 14,000 ರೂಪಾಯಿ ಹಾಕು, ನಾನು 28,000 ಹಾಕ್ತೇನೆ ಅಂತ. ಇವ 14,000 ಹಾಕಿದ್ದಾನೆ ಕೂಡ ಅಂತ. ಅದು ಆಗಿದೆ. ಈ ಆರ್ಮಿ ಹೆಸರಲ್ಲಿ ತುಂಬ ನಡೀತಾ ಉಂಟು. ಅಂದರೆ ಅದು ಸೌತ್ ಕನ್ನಡ ನಮ್ಮ ಡಿಸ್ಟ್ರಿಕ್ಟ್ಗಳನ್ನು ಕಾನ್ಸಂಟ್ರೇಟ್ ಮಾಡಿ ತುಂಬ 500 ರೂಪಾಯಿಂದ ಹಿಡಿದು ಲಕ್ಷ ಕೋಟಿ ತನಕ ಹೋಗ್ತಾ ಉಂಟು. ನಾನು ಬ್ಯಾಂಕಿಗೆ ಹೋದಾಗ ನಮ್ಮ ಮ್ಯಾನೇಜರ್ ಹೇಳಿದಾಗ ಅದು ನನಗೆ ಇನ್ನೂ ಕೂಡ ಸರ್ಪ್ರೈಸ್ ಆಯಿತು. ಅವ್ರು ಹೇಳ್ತಾರೆ, 1 ವಾರ ಮೊದಲೇನೋ ನಮ್ಮದೇ ಒಂದು ಕಸ್ಟಮರು 1.5 ಕೋಟಿ ಕಳ್ಕೊಂಡ್ರು ಸರ್ ಅಂತ ಹೇಳ್ತಾರೆ. 1.5 ಕೋಟಿ ಈ ಟೈಪ್ ಅಲ್ಲ, ಇದು ಸೈಬರ್ ಅರೆಸ್ಟ್ ಅಂತ. ಆ ಸೈಬರ್ ಅರೆಸ್ಟ್ ಅಂತ ಒಂದು ಬರ್ತದಲ್ಲ, ಹೌಸ್ ಅರೆಸ್ಟಿಂಗ್ ಅಂತದ್ದು ಮಾಡಿ 1.5 ಕೋಟಿ ರೂಪಾಯಿ ಅವರು ಕಳ್ಕೊಂಡಿದ್ದಾರಂತೆ. ಅಂದರೆ ನೋಡಿ, ಎಷ್ಟು ಜನ ಇದನ್ನು ಕಳ್ಕೊಳ್ತಾ ಇದ್ದಾರೆ. ನಾವೀಗ ಸೈಬರ್ ಕ್ರೈಮ್ ಆಫೀಸಿನಲ್ಲಿ ಕೇಸ್ ಕೊಡಲಿಕ್ಕೆ ಹೋದಾಗಲೂ ಆ ಸ್ಟೇಷನಲ್ಲಿ ಕೂಡ ನಾವು ಒಬ್ಬರು ಇದ್ದದಲ್ಲ, ನಮ್ಮ ಜೊತೆ 4-5 ಜನ ಇದ್ದಾರೆ. ಅಂದರೆ ಡೈಲಿ 4-5 ಜನ ಬರಬೇಕಾದ್ರೆ ಎಷ್ಟು ಜನರಿಗೆ ಮೋಸ ಆಗ್ತಾ ಉಂಟು ಅನ್ನುವಂಥದ್ದನ್ನು ನಾವು ಇಸ್ಕೊಳ್ಬೇಕಾಗ್ತದೆ. ಅಂದರೆ ಪ್ರತಿ ಜನ ಮೋಸ ಹೋಗ್ತಾ ಇದ್ದಾರೆ ಇದರಿಂದ. ಅದೇ ನಮ್ಮದೀಗ ಒಂದು ಮೇಯ್ನ್ ಕಡಿವಾಣ ಒಂದು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳಾಗಬೇಕು ಸೈಬರ್ ಕ್ರೈಮ್ ಅನ್ನು ಮಟ್ಟ ಹಾಕೋದು. ಅದೇ ಈಗ ಜನರು ಮಾತ್ರ ಅವೇರ್ನೆಸ್ಸಲ್ಲಿ ಬಂದರೆ, ಜಾಗೃತಿಯಲ್ಲಿ ಬಂದರೂ ಸಾಕಾಗುವುದಿಲ್ಲ. ಇದು ಇಂಥವರನ್ನು ಮಟ್ಟ ಹಾಕಬೇಕು. ಫಸ್ಟ್ ಈ ಕ್ರಿಮಿನಲ್ಗಳನ್ನು ಮಟ್ಟ ಹಾಕಿದ್ರೆ ಅವನು ಇನ್ನೊಂದು ರೀತಿಯಲ್ಲಿ ಬರ್ತಾನೆ, ಯಾವುದೋ ಒಂದು ರೀತಿಯಲ್ಲಿ ಅವನು ಬರ್ತಾನೆ ಇರ್ತಾನೆ. ಅದಕ್ಕೆ ಬೇಕಾಗಿ ಬರೀ ಜನರ ಜಾಗೃತಿ ಸಾಕಾಗೋದಿಲ್ಲ. ಇದನ್ನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇರ್ತವೆ. ಯಾಕೆಂತ ಹೇಳಿದರೆ ಒಂದು ಕ್ರೈಮ್ ಮಾಡುವಾಗ ಇಂಟೆಲಿಜೆನ್ಸಿ ಬ್ಯೂರೋ ಅಂತೆಲ್ಲ ಇರ್ತದಲ್ಲ, ಹಾಗೆ ಗೌರ್ಮೆಂಟ್ ಕೂಡ ಈ ಸೈಬರ್ ಕ್ರೈಮಿಗೆ ಬೇಕಾಗಿ ಒಂದು ಇಂಟೆಲಿಜೆನ್ಸಿ ಇದು ಏನೋ ಒಂದು ಸಿಸ್ಟಮನ್ನು ತಂದರೆ ಅದಕ್ಕೆ ಬೇಕಾದಂಥ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಗೈಡೆನ್ಸ್ ಕೂಡ ಕೊಡ್ಬೋದು. ಮಾಡಲಿಕ್ಕೆ ಸಾಧ್ಯ ಇದೆ, ಇಚ್ಛಾಶಕ್ತಿ ಕೂಡ ಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಅದಕ್ಕೆ ಬೇಕಾದಂಥ ಬಜೆಟ್ ಅದು ಇದು ವ್ಯವಸ್ಥೆಗಳು ಇರ್ತಾವಲ್ಲ, ಅದೆಲ್ಲ ಬೇಕಾಗ್ಬೋದು. ಅದು ನಮಗೆ ಗೊತ್ತಿಲ್ಲ ಗೌರ್ಮೆಂಟ್ನ ವಿಚಾರಗಳು. ಬಟ್ ಗೌರ್ಮೆಂಟ್ ಇದರಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳದಿದ್ದರೆ ಯಾವುದೇ ಕಾರ್ಯವನ್ನು ಸಾಧಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಆಗ್ತದೆ. ಈಗ ಇಂಟರ್ ಸ್ಟೇಟ್ ರಿಲೇಷನ್ಶಿಪ್ ನೋಡಿ, ಅವರು ಪೊಲೀಸರು ನನಗೆ ಆಶ್ಚರ್ಯ ಆದದ್ದು, ಅಲ್ಲಿ ಹೋದರೆ ಪೊಲೀಸರೆಲ್ಲ ಇವರಿಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳಿದರೆ ಮತ್ತು ಇವರನ್ನು ಮುಗಿಸುವವರು ಯಾರು? ಇನ್ನೊಂದು ರೀತಿಯಲ್ಲಿ ಬರ್ತಾನೆ ಅಲ್ವಾ. ಒಂದು ದಿವಸ 50% ಒಳ್ಳೆಯವರು, 50% ಇಂಥವ್ರು ಆದರೆ ಮತ್ತು ನಮ್ಮದು ಆರ್ಥಿಕ ವ್ಯವಸ್ಥೆ ಬುಡಮೇಲಾದೀತು ಇದರಿಂದಾಗಿ. ಮತ್ತು ಬಡತನದವರು ಇನ್ನೂ ಬಡತನಕ್ಕೆ ಹೋಗೋದಲ್ಲ, ಮೋಸ ಆಗಿ ಇಂಥದ್ದೆಲ್ಲ ಬರ್ತದೆ. ಇದು ದೊಡ್ಡ ಒಂದು ಥಿಂಕ್ ಮಾಡುವಂಥ, ಆಲೋಚನೆ ಮಾಡುವಂಥ ವಿಷಯಗಳಿದೆ. ಅದೇ ಹಾಗೆ ಇದರ ಬಗ್ಗೆ ತುಂಬ ವಿಶೇಷವಾದಂಥ ನಾನು ನಿಮಗೆ ವಿಷಯ ಗೊತ್ತಾದ ಕೂಡಲೇ ನೀವು ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅಂತ ತುಂಬ ಇಂಟ್ರೆಸ್ಟಲ್ಲಿ ಮುತುವರ್ಜಿ ತಗೊಂಡು ನೀವು ಬಂದಿರಿ. 2-3 ನಾವು 3 ದಿನದಿಂದ ಕಾಂಟ್ಯಾಕ್ಟಲ್ಲಿ ಇದ್ದು
ಇದನ್ನು ತಿಳಿಸಬೇಕು ಅನ್ನುವಂಥದ್ದಕ್ಕೆ. ಅದಕ್ಕೆ ನಿಮಗೆ ತುಂಬ ಧನ್ಯವಾದ. ನಿಮ್ಮ ಸಮಯ ಹಾಗೂ ನಿಮ್ಮ ಈ ಒಂದು ಸಹಕಾರ ಹಾಗೂ ನಿಮ್ಮಲ್ಲಿರುವಂತಹ ಸಾಮಾಜಿಕ ಕಳಕಳಿಗೆ ನಾನು ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಸಂವಿಧಾನದ 6ನೇ ಇದು ಅಂತ ಹೇಳಿದರು, ನೀವೊಂದು ಕಂಬ ಅಂತ ಹೇಳಿದರು, ಇನ್ನೊಂದು ಪಿಲ್ಲರ್ ಅಂತ ಹೇಳಿದರು ಕೂಡ, ಅದಕ್ಕೆ ಅಷ್ಟೇ ವ್ಯಾಲ್ಯೂವನ್ನು ನೀವು ಕೊಡ್ತಾ ಇದ್ದೀರಲ್ಲ, ಅದು ತುಂಬ ಸಂತೋಷದ್ದು. ಖಂಡಿತ ಇಂಥ ನಿಟ್ಟಿನಲ್ಲಿ ಸುದ್ದಿಯ ಒಂದು ಪ್ರಯತ್ನ ಯಾವಾಗಲೂ ಇರುತ್ತೆ. ಬಹುಶಃ ನಿಮಗೂ ಒಂದು ಕೃತಜ್ಞತೆಗಳನ್ನು ಹೇಳಬೇಕು. ಯಾಕಂತ ಹೇಳಿದರೆ ಒಂದಷ್ಟು ಮಂದಿ ಈ ರೀತಿಯ ವಂಚನೆಗಳಿಂದ ಪಾರಾಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ತಮಗೆ ಆದಂಥ ಒಂದು ವಂಚನೆಯ ಪ್ರಯತ್ನದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಬಹುಶಃ ತಮ್ಮ ಒಂದು ಅನುಭವದಿಂದ ಇದು ಇನ್ನೊಂದಷ್ಟು ಮಂದಿಗೆ ಈ ಬಗ್ಗೆ ಒಂದು ಅರಿವು ಮೂಡಿ ಅವರು ಸಾಧ್ಯ ಆದಷ್ಟು ಅವರು ವಂಚನೆಯಿಂದ ದೂರ ಇರುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಧನ್ಯವಾದಗಳು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಎಸ್, ಇದು ಖಂಡಿತವಾಗ್ಲೂ ನಾವು ಬೇಸರ ಪಡಲೇಬೇಕಾದಂಥ ವಿಚಾರ. ಯಾಕಂತ ಹೇಳಿದರೆ ಸರ್ಕಾರದ ಸಂಸ್ಥೆಗಳ ಮೇಲೆ ನಂಬಿಕೆ ವಿಶ್ವಾಸವನ್ನು ನಾವು ಇಟ್ಟುಕೊಂಡಿರ್ತೇವೆ. ಅದಕ್ಕೆ ಧಕ್ಕೆ ಬರುವಂತಹ ಪ್ರಯತ್ನಗಳು, ಮುಖ್ಯವಾಗಿ ಇವರು ಹೇಳಿದ ಹಾಗೆ ದೇಶದಲ್ಲಿ ಹೇಗಾದರೂ ಮಾಡಿ ವೆರಿಫೈ ಮಾಡಿಕೊಳ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸೈನ್ಯ ಅಥವಾ ನಮ್ಮ ತನಿಖಾ ಸಂಸ್ಥೆಗಳ ಹೆಸರನ್ನು ಬಳಕೆ ಮಾಡಿಕೊಂಡು ಏನಾದರೂ ಮಾಡಿದಂಥ ಸಂದರ್ಭದಲ್ಲಿ ಇಡೀ ದೇಶದ ಮಾನ ಹರಾಜಾಗುವಂಥ ಒಂದು ಸನ್ನಿವೇಶ ಎದುರಾಗುತ್ತೆ. ಅದರ ಜೊತೆಗೆ ಇಲ್ಲಿ ಒಂದು ಇಲಾಖೆಗಳು ಅಥವಾ ಪೊಲೀಸರು ಅಥವಾ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇಂತಹ ಒಂದು ತಪ್ಪಿತಸ್ಥರ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಇರುವಂತಹ ಸವಾಲುಗಳು ಕೂಡ ಅಷ್ಟೇ ಇದೆ. ಸೊ ಮುಖ್ಯವಾಗಿ ಮೊದಲನೇ ಹಂತ ನಮ್ಮನ್ನು ನಾವು ಸ್ವಲ್ಪ ಜಾಗೃತರನ್ನಾಗಿ ಇರಿಸಿಕೊಳ್ಳುವಂಥದ್ದು ಇದರಿಂದ ತಪ್ಪಿಸಿಕೊಳ್ಳಬಹುದಾದಂಥ ಒಂದು ಮೊದಲ ಉಪಾಯ. ಸೊ ಪ್ರತಿಯೊಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಪರಿಚಿತ ಕರೆಗಳು ಬಂದಂಥ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಹುಷಾರಾಗಿ ವ್ಯವಹರಿಸಿ, ಸಾಧ್ಯ ಆದಷ್ಟು ಅದರ ಒಂದು ಪೂರ್ವಾಪರವನ್ನು ವಿಚಾರ ಮಾಡಿಕೊಂಡು ಮುಂದುವರಿಯಿರಿ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ, ಅಂದರೆ ಇದುವೇ ನಾವು ಈ ಒಂದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ವಂಚನಾ ಜಾಲದಿಂದ ಪಾರಾಗೋದಕ್ಕೆ ಇರುವಂತಹ ಉಪಾಯ ಅನ್ನುವಂಥದ್ದನ್ನು ಹೇಳ್ತಾ, ರಾಜೇಶ್ MS ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.